ഭയങ്കര വലിയ സ്ക്രീൻ ആകുമ്പോൾ കിടക്കുകയാണല്ലോ. എനക്കല്ല വലിയ LED വളരണം. ಅದೇ ಟೈಪೋಡ್ ಇಪ್ಪ ವಚ್ಚತ್ರ ಕೈಮಂಡ ಅದಲ್ಲ ಇಪ್ಪಳ ഓക്കെ എന്താ സംഭവം ഇതെല്ലാം സ്ക്രീനെല്ലാം അടക്കാണല്ലോ. ഒന്ന് കുറക്കണേ ഇതിലെന്നെ അഡ്ജസ്റ്റ് ആവുമല്ലോ മാനുവലി. ഓട്ടോ ഫോക്കസ് ഓട്ടോ വെച്ചേ ഓട്ടോ ഇതിന് അഡ്ജസ്റ്റ് ആവട്ടെ. ഓട്ടോയിലേ ഉള്ളല്ലേ, മാനുവലാക്കി അഡ്ജസ്റ്റ് ആവും. കുറയ്ക്കും കൂട്ടിയും ചെയ്യും.
ഇനി ഈ സാധനം തിരിച്ചാൽ മതി കേട്ടോ. സീറോ ब्राइटनेस तुम नेक्स्ट शिफ्ट में ना सर प्लीज कम हम दोनों नेक्स्ट। इंसान छोटा या बड़ा अपनी सोच से होता है। सक्सेस शुड नॉट गो टू योर हेड बट टू योर हार्ट। देन द सेंट ऑफ माय सक्सेस।
പിന്നെ എൻ്റെ വീട്ടിൽ അയച്ചു ഞാനും അവിടെ തന്നെ അയച്ചത് ഗ്യാസല്ലേ വീട്ടിൽ മെഡിസിൻ അല്ലേ ഇത് അമ്മയല്ല ആശ്രമല്ല ആശ്രമം സാമൂഹ്യം എന്തെങ്കിലും നീയോ ബന്ധമുണ്ട് സാമൂഹ്യം അങ്ങനെ സാമൂഹ്യം ആകുന്നതിന് മുമ്പ് നമ്മൾ ബന്ധമായിരുന്നു എൻ്റെ അച്ഛൻ്റെ അനിയത്തിൻ്റെ അച്ഛൻ്റെ അനിയത്തിൻ്റെ മോളെ കല്യാണം കഴിച്ചാണ് ഏട്ടൻ ഇങ്ങോട്ട് ക്യാമറ നേരെ കുറച്ച് അങ്ങോട്ട് കൊണ്ടുപോകും ഇത് എടുക്കണം അതിൻ്റെ അടുത്തതാണ് പറഞ്ഞത് അതെയോ
Kojanala. Sekarang otak dia. അവരെ ഇടപെട്ടി പൂജ
അത് ഇവിടുന്ന് മാറ്റുന്നുണ്ടായോ ക്യാമറ അങ്ങോട്ടേക്ക് മാറ്റുന്നുണ്ട് ആ ആയി അല്ല ഓനങ്ങോട്ടേക്ക് ഒന്നുമല്ല ലൈവ അതെ ലൈവ് കിട്ടുന്നില്ല യൂട്യൂബിൽ ആ ഉണ്ടോ എൽ ഇ ഡി വെച്ചില്ല ഹലോ ആ അവരങ്ങോട്ടേക്ക് വന്നു ഹലോ ആ ആ ബ്രൈറ്റ്നെസ് കൂടണം
ആ കുറഞ്ഞ മതിയാ ആയി.
അങ്ങോട്ട് എടുക്കണോ? ഭയങ്കര ഡിമാൻഡ് എൻ്റെ പേര് നമ്മളിത് വിട്ടുകൊടുക്കുക. മണി ആ നമ്മളില്ല ആ 20 മതിയാ മതിയാ ആ ഓക്കെ. Amen.
ಎಲ್ಲರೂ ಭಕ್ತರು ನಿಂತುಕೊಂಡು ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಆಮೇಲೆ ನಮಸ್ಕಾರ ಮಾಡಿ, ಆಯ್ತಾ? ಹೇಳಿ. ಅಗ್ನೇ ನಮಃ. ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನ. ಎಲ್ಲರೂ ನಮಸ್ಕಾರ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಮಾತೆ ಗಾಯತ್ರಿ ದೇವಿಗೆ ಶಿರಸ್ಸ ವಂದಿಸ್ತಾ ಭಗವಾನ್ ನಿತ್ಯಾನಂದ ಪಾದಪದ್ಮಗಳಿಗೆ ನಮಸ್ಕಾರ ವಂದಿಸ್ತಾ ಕುಳಿಂಜ ಮಹಾಲಿಂಗೇಶ್ವರ ಸ್ವಾಮಿ ನೆನೆಸ್ತಾ, ಮಹಾಗಣಪತಿ ನೆನೆಸ್ತಾ, ಐಲದ ದುರ್ಗಾಪುರುಷ ನೆನೆಸ್ತಾ, ನಾಗದೇವರು ನೆನೆಸ್ತಾ, ಸಾನ್ನಿಧ್ಯ ಎಲ್ಲ ದೇವದೇವರುಗಳು ನೆನೆಸ್ತಾ, ಇಂದಿನ ಯಾಗ ಮಂಟಪದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ದೇವದೇವರಿಗೆ ಪಾದಪಟ್ಟಿ ನಮಸ್ಕಾರ ಮಾಡ್ತಾ, ಆಗಮಿಸಿದ ಎಲ್ಲ ಬಂಧುಗಳನ್ನ ಹಿರಿಯರನ್ನ ವಂದಿಸ್ತಾ, ಇದೀಗ ಸಂಪನ್ನಗೊಂಡಂತಹ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗ ಈ ಪುಣ್ಯದ ಮಣ್ಣಿನಲ್ಲಿ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಮಹಾಸ್ವಾಮಿಗಳವರ ತಪಸ್ಸಿನ ಕ್ಷೇತ್ರ. ಹಲವಾರು ವರ್ಷಗಳಿಂದ, ಕಳೆದ 22 ವರ್ಷಗಳಿಂದ ಈ ತಮ್ಮ ಸಾಧನಾ ಕ್ಷೇತ್ರವನ್ನಾಗಿಸಿ ಈ ಕೊಂಡೂರಿನ ಮಣ್ಣಿನಲ್ಲಿ ಹಲವಾರು ಜನಪದವಾದಂತಹ ಜನ ಮನಸ್ಸಲ್ಲಿ ದುಃಖ ದಾರಿದ್ರ್ಯವನ್ನು ನೀಡತಕ್ಕಂತಹ ನೀಗಂತುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಜನತಾ ಸೇವೆಯ ಧನಾರ್ಪಣ ಸೇವೆ ಮಂಡಳಿಯಲ್ಲಿ ದೀನರ ದುಃಖಿಗಳ ಸೇವೆಯಲ್ಲಿ ತೊಡಗುತ್ತಾ ಹಲವಾರು ವಿಶೇಷವಾದಂತಹ ಯಾಗಗಳನ್ನು ಇಲ್ಲಿ ಸಂಪನ್ನಗೊಳಿಸ್ತಾ, ಅದು ಅತಿರಾತ್ರ ಸೋಮ ಯಾಗ ಇರಬಹುದು, ಬಹಳ ಅಪರೂಪವಾದಂತಹ ಯಾಗಗಳು, ಗಾಯತ್ರಿ ಗೀತ ಸಂಪ್ರಾಪ್ತಿ ಯಾಗ ಇರಬಹುದು, ಅಥವಾ ಸಂಗೀತ ಶಾಸ್ತ್ರ ಸಂಗೀತ ಯಾಗ, ಹೀಗೆ ಹಲವಾರು ಯಾಗಗಳನ್ನು ಇಲ್ಲಿ ಸಂಯೋಜಿಸ್ತಾ ಎಲ್ಲರಿಗೂ ಕೂಡ ಈ ಯಾಗದ ಯೋಗವನ್ನು ಕಲ್ಪಿಸಿಕೊಟ್ಟುವ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಲೀಲಾಕ್ಷೇತ್ರ, ಈ ಪುಣ್ಯದ ಮಣ್ಣು ಕೊಂಡೂರು ನಿತ್ಯಾನಂದ ಯೋಗಕ್ಷೇತ್ರದಲ್ಲಿ ಈ ವರ್ಷ ಎಲ್ಲರ ಬದುಕಿನಲ್ಲಿ ನವಗ್ರಹಗಳ ಪಾತ್ರ ವಿಶೇಷ. ಆ ನವಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರೆ
ಗಳಿಸ್ತೇವೆ ಅಂತ ನಮ್ಮ ನಂಬಿಕೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯದ ಪ್ರಕಾರ ಕೂಡ ನೀಚ ಸ್ಥಾನದಲ್ಲಿದ್ದಾಗ ನೀಚ ಫಲವನ್ನೇ ಕೊಡ್ತದೆ. ಅದಕ್ಕೋಸ್ಕರವಾಗಿ ಆ ನವಗ್ರಹಗಳ ಸಂತೃಪ್ತಿಗೋಸ್ಕರವಾಗಿ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗವನ್ನು ಆಯೋಜಿಸಲಾಗಿದೆ. ಪೂಜ್ಯರ ಆಶಯದಂತೆ ಇದೀಗ ತಾನೇ ಯಾಗದ ಪೂರ್ಣಾವತಿ ಜರುಗಿದೆ. ಪೂಜ್ಯ ಯತಿವರೇಣ್ಯರು ನಮ್ಮದೇ ಯಾಗಮಂಟಪದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಶಾಸ್ತ್ರಕಾರ ಒಂದು ಮಾತು ಹೇಳ್ತಾರೆ, ದೇವರೂಪೇ ವಾಸುದೇವಶ್ಚ ಚಲಂ ಅಚಲಮೇವಚ ಚಲಂ ಸನ್ಯಾಸಿನ ಒಂದು ರೂಪಂ ಅಚಲಂ ವಿಗ್ರಹಮೇವಚ. ವಾಸುದೇವನಾದ ಪರಮಾತ್ಮನಿಗೆ ಎರಡು ರೂಪವಂತೆ. ಒಂದು ವಿಗ್ರಹ ರೂಪದಲ್ಲಿ ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಆರಾಧಿಸಿದ ರೂಪವಾದರೆ, ಇನ್ನೊಂದು ಚಲಿಸುವ ರೂಪದಲ್ಲಿರುವಂತಹ ಯತಿಗಳು, ಅವರು ಕೂಡ ದೇವರಿಗೆ ಸಮಾನ. ಯಾಕೆ ಸಾಕ್ಷಾತ್ ನಾರಾಯಣ ಅಂತ ಅದಕ್ಕೆ ಹೇಳ್ತಾರೆ. ಅವರ ಪಾದದಲ್ಲಿ ಮಹಾಲಕ್ಷ್ಮಿಯಿಂದ ಶ್ರೀಪಾದಗಳು ಅಂತ ಕೂಡ ಹೇಳ್ತಾರೆ. ಹೀಗೆ ಯತಿಗಳು ನಮ್ಮ ದೇಶದ ಪರಂಪರೆಯಲ್ಲಿ ಪ್ರಧಾನ ಪಾತ್ರ ವಹಿಸಿ ಸಮಾಜದ ಅಡಿಗೆಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಯಕ್ಷದ ಫಲ ವೃಕ್ಷಕ್ಕಿಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕಕ್ಕೆ ಕಪಿಗಳ ಲೋಕಕ್ಕೆ ಅಂತ ಕಪಿಗಳು ಹೇಳಿದಾಗೆ ಆ ಸಂತನ ಬದುಕನ್ನ ಮಾಡ್ತಕ್ಕಂಥ ಯತಿವರೇಣ್ಯರು ಸಾಕ್ಷಾತ್ ಜನ ಇದ್ದಾರೆ. ಇಂದಿನ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು, ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಅದಮಾರು ಮಠ ಉಡುಪಿ ಪೂಜ್ಯರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಪೂಜ್ಯರ ಪಾದಗಳಿಗೆ ಎಲ್ಲರ ಪರವಾಗಿ, ಮಹಾಜನರ ಪರವಾಗಿ, ಕ್ಷೇತ್ರದ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಕೈಗೊಂಡು ಪೂಜ್ಯರಿಗೆ ನಮ್ಮ ಕ್ಷೇತ್ರದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಫಲನ್ಯಾಸವನ್ನು ಕೈದು ಗೌರವಿಸಬೇಕಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ದಿನ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ, ಈ ಯಾಗಮಂಟಪದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥವರು ಹಿರಿಯರು ಯತಿವರೇಣ್ಯರು, ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಮೂಲ ಸಂಸ್ಥಾನ ಎಡನೀರುಮಠ. ಪೂಜ್ಯರನ್ನ ಇಲ್ಲಿ ಹಲವಾರು ಬಾರಿಗಳು ಭಾಗವಹಿಸಿ ವಿಶೇಷವಾದ ಮಾರ್ಗದರ್ಶನ ನೀಡಿ ನಮ್ಮ ಪೂಜ್ಯರೇ ತುಂಬ ಆತ್ಮೀಯರು ಕೂಡ. ಪೂಜ್ಯರ ಸಾನ್ನಿಧ್ಯವನ್ನು ಇಲ್ಲಿ ನಾವು ಕೇಳಿಕೊಂಡಾಗ ಒಪ್ಪಿಗಳು ಇದೀಗ ಯಾಗಮಠದಲ್ಲಿ ಸಾನ್ನಿಧ್ಯ ವಹಿಸಿದ್ದಾರೆ. ಪೂಜ್ಯರಿಗೆ ಎಲ್ಲರ ಪರವಾಗಿ, ಮಹಾಜನತೆಯ ಪರವಾಗಿ, ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಈಗ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿಯವರು ಫಲನ್ಯಾಸಗಳಿಂದ ಮುಖಾಂತರ ಗೌರವಾರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ನಮ್ಮೆಲ್ಲರ ಗೌರವದ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳಿದ್ದಾರೆ. ಪೂಜ್ಯರು ಕೂಡ ಎಲ್ಲರ ಪರವಾಗಿ ಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ್ದೇವೆ. ಆಗಮಿಸಿದಂತಹ ಎಲ್ಲ ಕ್ಷೇತ್ರಗಳ ಪದಾಧಿಕಾರಿಗಳ ಧರ್ಮದರ್ಶಿಗಳು, ವಿಶೇಷ ಗೌರವಾನ್ವಿತರು, ಮಾತೆಯರು, ಮಹಿಳೆಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲರಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ನಿತ್ಯಾನಂದ ಯೋಗಾಶ್ರಮದವರು ಸ್ವಾಗತಿಸ್ತಾ ಮೊದಲಿಗೆ ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು, ಇದೀಗ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತ ಶ್ರೀಪಾದಂಗಳವರು ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ತುಳಸಿ ಹಾರ ಅರ್ಪಣೆ ಮಾಡುವುದರ ಮೂಲಕ ಗೌರವವನ್ನು ಸಮರ್ಪಿಸಿದ್ದಾರೆ. ಇದೀಗ ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಆಶೀರ್ವಚನದ ಅಮೃತ ಸಂಚಾರ. ಒಂದು ಸೂಚನೆ, ಸ್ವಯಂ ಸೇವಕ ಕಾರ್ಯಕರ್ತರು ಅನ್ನಪೂರ್ಣ ಅನ್ನಛತ್ರ ದಯವಿಟ್ಟು ಸ್ವಯಂ ಸೇವಕರು ಅದರಲ್ಲಿ ಭಾಗವಹಿಸುವ ತಕ್ಷಣ ತೆರಳಬೇಕಾಗಿ ಒಂದು ಸೂಚನೆ ನೀಡುತ್ತಾ ಇದೀಗ ಪೂಜ್ಯ ಯತಿಗಳಿಂದ ಆಶೀರ್ವಾದ ಅಮೃತಿಸಿದರು. ಇದೀಗ ಪರಮಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ಕೂಡ ಶಾಲು ಹೊದಿಸಿ ಕೊಂಡವರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಗೌರವ ಸೂಚಿಸಿದ್ದಾರೆ. ಇದೀಗ ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಆಶೀರ್ವಚನದ ಅಮೃತ ಸಂಚಾರ. ಶ್ರೀ
ಇಂಥ ದಿನಕ್ಕೆ ನಮ್ಮ ಸ್ವಲ್ಪ ಅಷ್ಟೋತ್ತರ ಸಹಸ್ರ ನವಗ್ರಹ ಹೋಮಾಡು ನಮ್ಮ ಸೇರಿದ ಕೊಂಚಿ ಮಾತೆಲ್ಲ ಸೇರಿದ ಸ್ವಾಮಿಗಳು ಬಂದಿರಿ ಕನ್ನಡದ ಪಾತ್ರರಿಂದ ಬೆಂಗಳೂರಿನಾಗೆಲ್ಲ ಅನುಭವ ಎಲ್ಲರೂ ನಾವು ಈ ಸಂದರ್ಭದಲ್ಲಿ ಸೇರಿ ಒಟ್ಟಿಗೆ ಒಂದೆರಡು ದೇವರ ನಾಮವನ್ನು ಉಚ್ಚಾರಣೆ ಮಾಡೋಣ. ನಾನು ಮೊದಲಿಗೆ ಹೇಳ್ತೇನೆ, ನೀವೆಲ್ಲರೂ ಕೂಡ ಹೇಳಬೇಕು. ಆ ಮೂಲಕ ಈ ಪರಿಸರ ಪೂರ್ತಿ ದೇವ ನಾಮಗಳಿಂದ ತುಂಬಬೇಕು. ಅಚ್ಯುತಾಯ ನಮಃ. ಇಲ್ಲ, ಇನ್ನೂ ಗಟ್ಟಿ ಬರಬೇಕು, ಕೇಳಿಸ್ತಾ ಇಲ್ಲ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀರಾಮಾಯ 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 ನಮಃ. ಕೃಷ್ಣನ ಕಾಲಕ್ಕಾಗುವಾಗ ಕಳ್ಳರು ತುಂಬ ಜಾಸ್ತಿ ಇದ್ರು. ಹಾಗಾಗಿ ರಾಮಾವತಾರದ ರಾಮ ಬೇರೆ ಥರ ಕಾಣ್ತಾನೆ. ಅದೇ ನಾರಾಯಣ ಕೃಷ್ಣಾವತಾರ ಮಾಡಿದಾಗ ಅವನು ಸ್ವಲ್ಪ ಬೇರೆ ಥರ ಆಗಿ ಕಾಣ್ತಾನೆ. ಹಾಗಾಗಿ ಇನ್ನೂ ಗಟ್ಟಿಯಾಗಿ ನಾವು ಕೃಷ್ಣನನ್ನು ಕರೀಬೇಕು. ಶ್ರೀ ಕೃಷ್ಣಾಯ ನಮಃ. ಇನ್ನೂ ಸಾಕಾಗುವುದಿಲ್ಲ, ಇನ್ನೂ ಗಟ್ಟಿ ಬರುತ್ತೆ. ಶ್ರೀ ಕೃಷ್ಣಾಯ ನಮಃ, 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 ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುತವ್ಯಯಃ. ಈ ರೀತಿಯಾಗಿ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿಯೇ ಒಂದು ಶ್ಲೋಕ ಇದೆ. ಭೀಷ್ಮರು ಇದನ್ನು ಹೇಳಿದ್ದಾರೆ. ಭೀಷ್ಮರು ಶರಮಂಚದಲ್ಲಿ ಮಲಗಿದ್ದಾಗ ಕೃಷ್ಣನೇ ಎದುರು ಬಂದು ನಿಮ್ಮಿಂದ ಜ್ಞಾನ ಪರಂಪರೆ ಎಂಬುದು ಮುಂದುವರಿಯಬೇಕು ಅಂತ ಹೇಳಿದಾಗ ಭೀಷ್ಮ ಸಾಕಷ್ಟು ವಿಷಯಗಳನ್ನು, ರಾಜನೀತಿ ಇತ್ಯಾದಿಗಳನ್ನೆಲ್ಲ ಶಾಂತಿ ಪರ್ವ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಅಲ್ಲಿ ಸಾಕಷ್ಟು ಬೋಧನೆಗಳನ್ನು ಭೀಷ್ಮರು ಮಾಡ್ತಾರೆ. ಆ ನಂತರ ಸಹಸ್ರನಾಮದ ಒಂದು ನಾಮಗಳ ಸಂತತಿಯನ್ನೇ ಅಲ್ಲಿ ಕೊಡ್ತಾರೆ. ಆ ನಂತರದಲ್ಲಿ ಈ ಶ್ಲೋಕವನ್ನು ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಮನೆಯಲ್ಲಿ ಆದ ಕೂಡಲೇ ಬೆಳಿಗ್ಗೆ ಎದ್ದರೆ ಅಪ್ಪನಿಗೆ ನಮಸ್ಕಾರ ಮಾಡಬೇಕು, ಅಥವಾ ದೇವರ ಮನೆ ಇರ್ತದೆ, ಮೊದಲು ಎದ್ದ ಕೂಡಲೇ ನಾರಾಯಣ ಸ್ಮರಣೆ ಮಾಡಿ ಹೇಳಬೇಕು ಅಂತಿದೆ. ಆ ನಂತರ ಹಿರಿಯರಿಗೆ ಗೌರವ ಕೊಡಬೇಕು. ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು, ಅಜ್ಜಿಗೆ ನಮಸ್ಕಾರ ಮಾಡಬೇಕು, ಅಜ್ಜ ಇದ್ದರೆ ಅಜ್ಜನಿಗೆ ನಮಸ್ಕಾರ ಮಾಡಬೇಕು. ಹೀಗೆಲ್ಲ ಒಂದು ಕ್ರಮ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಮನೆಯಿಂದ ಹೊರಗೆ ಬಂದರೆ ಮನೆ ಎದುರುಗಡೆ ನಮ್ಮ ದೇವಸ್ಥಾನಗಳಿರ್ತದೆ, ನಮ್ಮೂರಿನಲ್ಲೆಲ್ಲ ಇರ್ತದೆ. ಆ ನಂತರ ಸ್ವಲ್ಪ ದೂರಕ್ಕೆ ಹೋದರೆ ಅಲ್ಲಿ ಊರಿನ ದೇವಸ್ಥಾನ ಅಂತ ಇರ್ತದೆ. ಅದೇ ರೀತಿ ಇಡೀ ಗ್ರಾಮದ ದೇವಸ್ಥಾನ, ಹೀಗೆಲ್ಲ ದೇವಸ್ಥಾನಗಳು ಇರ್ತದೆ. ಎಲ್ಲ ಕಡೆ ಹೋಗ್ತೇವೆ ನಾವು. ಹೋದಾಗ ಅಲ್ಲಿ ಒಂದು ನಮಸ್ಕಾರ ಮಾಡಲಿಕ್ಕಿದೆ. ಅದೇ ರೀತಿ ನಮ್ಮ ಇಡೀ ದೇಶವನ್ನು ನಾವು ನೋಡಿದರೆ ಈ ಕೋಲ್ಕತ್ತಾ ಬದಿಯಲ್ಲೆಲ್ಲ ಹೋದರೆ ದುರ್ಗೆಯನ್ನು ಹೆಚ್ಚು ಆರಾಧನೆ ಮಾಡ್ತಾರೆ. ಇನ್ನು ಕೆಲವು ಕಡೆ ರುದ್ರನನ್ನು ಹೆಚ್ಚು ಆರಾಧನೆ ಮಾಡ್ತಾರೆ, ಗಣಪತಿಯನ್ನು ಆರಾಧನೆ ಮಾಡ್ತಾರೆ. ಎಲ್ಲ ಕಡೆ ಹೋದರೆ ನಮ್ಮ ದೇಶದ ಒಂದು ವಿಶೇಷ ಸಂಪ್ರದಾಯ ಏನಂತ ಹೇಳಿದರೆ, ನಾವು ಇವರಿಗೆ ಮಾತ್ರ ನಮಸ್ಕಾರ ಮಾಡೋದು, ಮತ್ತೊಬ್ಬರಿಗೆ ಇಲ್ಲ ಅನ್ನೋದು ಇಲ್ಲ. ಎಲ್ಲ ಜನರು ಕೂಡ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಬೇಕು ಅಂತ ನಿಯಮ. ಹಾಗಾಗಿ ನಮ್ಮ ದೇಶದಲ್ಲಿ ಅದೊಂದು ಹೊಸ ಸಂಪ್ರದಾಯ. ಬೇರೆ ಎಲ್ಲ ದೇಶದಲ್ಲಿ, ಯಾವ ದೇಶದಲ್ಲಿ ಇಲ್ಲ, ಭಾರತದಲ್ಲಿ ಇದೆ. ಏನು ಅಂದರೆ, ಒಬ್ಬ ಯಾವುದೇ ಮೂಲೆಯಲ್ಲಿ ಹುಟ್ಟಿರಲಿ, ಅವನು ಜೀವನದಲ್ಲಿ ಒಮ್ಮೆ ಆದರೂ ಕಾಶಿಗೆ ಹೋಗಬೇಕು, ಬದ್ರಿಗೆ ಹೋಗಬೇಕು, ಕೇದಾರಕ್ಕೆ ಹೋಗಬೇಕು. ಹೀಗೆಲ್ಲ ಒಂದು ನಿಯಮಗಳನ್ನು ಮಾಡಿಕೊಂಡು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ತಾರೆ. ಹೋಗಿ ಬಂದು
ಅಲ್ಲಲ್ಲಿರುವ ಭಗವಂತನ ರೂಪವನ್ನು ಅಥವಾ ಭಗವತ್ ಶಕ್ತಿಯನ್ನ ನಮಸ್ಕಾರ ಮಾಡುವ, ಅದೇ ರೀತಿ ಪ್ರಾರ್ಥನೆ ಮಾಡುವ, ಅಲ್ಲಿಯ ಶೈಲಿಯನ್ನ ಅಭ್ಯಾಸ ಮಾಡಿ ಅದರಲ್ಲಿರುವ ಒಳ್ಳೆಯ ವಿಷಯಗಳನ್ನು ತಗೊಳ್ಳುವ ಅಷ್ಟು ಸಂಪ್ರದಾಯ ನಮ್ಮದಿದೆ. ಈಗಲೂ ಕೂಡ ಶ್ರದ್ಧೆಯಿಂದ ಆ ರೀತಿ ಯಾತ್ರೆಗೆ ಹೋಗುವುದು ನಮಗೆ ಸಾಕಷ್ಟು ಜನ ಸಿಗ್ತಾರೆ, ಕಾಣ್ತಾರೆ. ಅಷ್ಟೇ ಶ್ರದ್ಧಾಳುಗಳು ಈಗ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತಾರೆ, ಕಾಣಿಸ್ತಾರೆ. ಯಾಕಿದೆ ಅಂತ ಕೇಳಿದ್ರೆ, ನಾವು ಬೆಳಿಬೇಕಾದ್ರೆ ಇದನ್ನ ಮಾಡಬೇಕು. ಜ್ಞಾನವನ್ನು ಪಡೆಯಬೇಕಾದ್ರೆ ಅಲ್ಲಿ ಆಚಾರಗಳೇನು ಅದನ್ನೆಲ್ಲ ತಿಳಿದು ಎಲ್ಲ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಅಂತ. ಒಂದು ಹಂಸಕ್ಷೀರ ನ್ಯಾಯ ಅಂತ ಒಂದಿದೆ, ಒಂದು ಪಕ್ಷಿ ಇದೆ ಹಂಸ ಅಂತ. ಅದು ನೀರು ಹಾಲನ್ನು ಒಟ್ಟು ಮಾಡಿಟ್ಟರೆ ಹಾಲನ್ನು ಮಾತ್ರ ಕುಡಿತದೆ. ಹಾಗಾಗಿ ಯಾವುದೇ ಒಂದು ದೇಶ ತಗೊಳ್ಳಿ ಅಥವಾ ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಸ್ವಲ್ಪ ಕೆಟ್ಟದಿರ್ತದೆ, ಇನ್ನಷ್ಟು ಒಳ್ಳೆಯದಿರ್ತದೆ. ಒಳ್ಳೆಯದನ್ನೆಲ್ಲ ಸ್ವೀಕಾರ ಮಾಡಿ ಒಬ್ಬ ಜ್ಞಾನವನ್ನು ಪಡೆದು ಎತ್ತರಕ್ಕೆ ಹೋಗಬೇಕು ಅಂತ ಹಿಂದಿನವರು ಹೇಳಿದ್ದಾರೆ. ಹಾಗೆ ನಮ್ಮ ದೇಶದ ಸಂಪ್ರದಾಯ ಅಂದರೆ ಅದು ನಮ್ಮ ದೇಶದ ವಿಶೇಷ, ಬೇರೆ ಎಲ್ಲೂ ಇಲ್ಲದ್ದು ಇಲ್ಲಿ. ಹಾಗಾಗಿ ನಾವು ಇವತ್ತು ಇಲ್ಲಿ ನವಗ್ರಹ ಆರಾಧನೆ ಅಂತ ಇದೆ, ಬುಧ, ಗುರು, ಶುಕ್ರ, ಹೀಗೆ ಎಲ್ಲರನ್ನು ನಾವು ಇಲ್ಲಿ ಚಿಂತನೆ ಮಾಡ್ತೇವೆ. ಅವರೆಲ್ಲ ಗುರುಸ್ಥಾನೀಯರು. ಅವರ ಮೂಲಕ ಭಗವಂತನನ್ನು ನಾವು ಕಾಣಬೇಕು. ಭಗವಂತನನ್ನು ಕಾಣಲಿಕ್ಕೆ ಅವರೆಲ್ಲರ ಸಹಾಯ ಬೇಕು, ಆ ದೇವತಾ ಶಕ್ತಿಗಳ ಎಲ್ಲರ ಸಹಾಯ ಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ. ಹಾಗಾಗಿ ನಾವು ಗುರುವನ್ನು ನಮಸ್ಕಾರ ಮಾಡುವಾಗ ನಮಗಿರಬೇಕಾದ ಭಾವ ಏನಂದ್ರೆ, ಗುರುವೊಳಗಿದ್ದ ಆ ಭಗವತ್ ಶಕ್ತಿ ಏನಿದೆ, ಗುರುವಿನ ಒಳಗೆ ನಮಗೆ ಆ ಭಗವತ್ ಶಕ್ತಿ ಇದ್ರೆ ಮಾತ್ರ ಅಂತಹ ಒಂದು ವಿದ್ಯೆ ಆಗಲಿ ಅಥವಾ ಎಲ್ಲ ಮಾರ್ಗದರ್ಶನ ಆಗಲಿ ಆ ವ್ಯಕ್ತಿಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಎದುರುಗಡೆ ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಅವರೊಳಗೆ ಭಗವತ್ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ತಿಳಿದು ನಮಸ್ಕಾರ ಮಾಡೋದು. ವಿಶೇಷವಾಗಿ ವೃದ್ಧರಿಗೆ ಯಾಕೆ ನಮಸ್ಕಾರ ಮಾಡ್ತೇವೆ ಅಂದರೆ, ಅವರು ಅಷ್ಟು ಪ್ರಾಯದಲ್ಲಿ ಈ ರೀತಿಯ ಅಧ್ಯಯನ ಎಲ್ಲ ಮಾಡಿ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಜ್ಞಾನವನ್ನು ಕೊಡುವವರಾಗಿರ್ತಾರೆ. ಹಾಗಾಗಿ ಅವರಲ್ಲಿ ಭಗವಂತನನ್ನು ಕಾಣುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಹಾಗಾಗಿ ನಾವು ತಾಯಿಗೆ ನಮಸ್ಕಾರ ಮಾಡಲಿ, ತಂದೆಗೆ ನಮಸ್ಕಾರ ಮಾಡಲಿ, ಅಲ್ಲಿ ವ್ಯಕ್ತಿ ಅಲ್ಲ ಒಳಗಿರುವ ಶಕ್ತಿಗೆ ನಾವು ನಮಸ್ಕಾರ ಮಾಡಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಒಂದು ಆ ದೇವತಾ ಶಕ್ತಿ ಏನಿದೆ ಅದನ್ನು ಬೇರೆ ಬೇರೆ ನವಗ್ರಹ ದೇವತೆಗಳ ಮೂಲಕವಾಗಿ ಸಮರ್ಪಣೆ ಮಾಡಿರುವಂತಾಗಿದೆ. ಇಂತಹ ಕಾರ್ಯದಲ್ಲಿ ನಾವು ಪಾಲ್ಗೊಳ್ಳುವುದು ಬಹಳ ಶ್ರೇಯಸ್ಕರ. ಯಾಕೆ ಅಂದರೆ ಎಲ್ಲ ಶಕ್ತಿಗಳು, ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ನಾನು ಆಯಾ ರೂಪದಿಂದ ಯಾವ ರೀತಿ ನಂಬುತ್ತಾರೆ ಜನ ಆ ರೂಪದಿಂದ ಬಂದು ನಾನು ಕಾಪಾಡ್ತೇನೆ ಅಂತ. ಹಾಗಾಗಿ ನಮ್ಮ ನಂಬಿಕೆ ಎಲ್ಲಿ ನಮಗೆ ಎದುರುಗಡೆ ಯಾರು ಸಿಗ್ತಾರೆ, ಒಳ್ಳೆಯ ಮಾಹಿತಿ ಯಾರು ಸಿಗ್ತಾರೆ, ಅವರಲ್ಲಿ ನಾವು ದೇವರನ್ನು ಕಂಡು ಆ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ಬೇಕು. ಆ ಮೂಲಕ ದೇವರೇ ಬಂದು ಅನುಗ್ರಹ ಮಾಡ್ತಾನೆ ಅವರ ಮೂಲಕ ಅಂತ ಇದರಿಂದ ಗೊತ್ತಾಗ್ತದೆ. ಹಾಗಾಗಿ ಅಂತಹ ಸಂದರ್ಭ ಹೊಂದಿದ್ರೆ ಅದಕ್ಕೆ ನಾವು ಬರಬೇಕು, ಸೇರಬೇಕು, ನಾವು ಕೈ ಜೋಡಿಸಬೇಕು. ಅದನ್ನು ಅವಕಾಶ ಮಾಡಿಕೊಟ್ಟ ವ್ಯಕ್ತಿಗಳು ಕೂಡ ನಾವು ಗೌರವ ಅನುಸರಿಸಬೇಕು. ಇವತ್ತು ವಿಶೇಷವಾದ ದಿನ ಇದು. ಈ ಊರು ಒಂದು 15-20 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಇದು ನಮ್ಮ ಯೋಗಾನಂದ ಸರಸ್ವತಿ ಸ್ವಾಮಿಗಳವರ ಒಂದು ಪ್ರಯತ್ನದಿಂದ ಮತ್ತೆ ತಪಸ್ಸಿನಿಂದ ದೊಡ್ಡ ಕ್ಷೇತ್ರವಾಗಿ ಬದಲಾಗಿದೆ. ಇವರ ಸಾಧನೆ ಮತ್ತು ಭಕ್ತಿ ಶ್ರದ್ಧೆ ಏನು ಅಂತ ಕೇಳಿದ್ರೆ, ನಾವು ಪರಿಮಾಣ ಮಟ್ಟದ ಪರ್ಯಾಯದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅವರು ನಿರಂತರವಾಗಿ ಕೃಷ್ಣನಿಗೆ ಇಲ್ಲಿಂದ ಅಲ್ಲಿಗೆ ತುಳಸಿ ಕಳಿಸ್ತಾ ಇದ್ದಾರೆ. ಸ್ವಾಮಿಗಳ ಸಂಕಲ್ಪ 1,00,000 ತುಳಸಿ ಅರ್ಚನೆ ಅಂತ. ಆ ತುಳಸಿಯನ್ನ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಮಠದ ಪೂರ್ತಿ ಶಿಷ್ಯವರಿಗೆ ಹೇಳಿ ಅವರ ಮನೆಯಲ್ಲಿ ತುಳಸಿ ಬೆಳೆಸಲಿಕ್ಕೆ ವ್ಯವಸ್ಥೆ ಮಾಡಿ, ಆ ನಂತರ ಅದು ಪರಂಪರೆ ಮತ್ತೆ ಕಂಟಿನ್ಯೂ ಆಯಿತು, ಮತ್ತೆ ಮುಂದುವರಿಯಿತು. ನಮ್ಮ ಪರ್ಯಾಯ ಬಂದು ಆಗಲೂ ಕೂಡ ಪ್ರತಿ ಶನಿವಾರ ವಿಶೇಷವಾಗಿ ಒಂದಷ್ಟು ಅವರ ಶಿಷ್ಯರನ್ನು ಕಳಿಸಿ ರಾಶಿ ರಾಶಿ ಕೃಷ್ಣನಿಗೆ ಎಷ್ಟು ಸಂತೃಪ್ತಿ ಆಗುವಂತೆ ತುಳಸಿಯನ್ನು ಕಳಿಸಿದ್ದಾರೆ. ಇದು ಅವರ ಸಾಧನೆ. ಅಂದರೆ 20 ವರ್ಷದ ಹಿಂದೆ ಇದು ಆಗ್ತಾ ಇದ್ದ ಗೊತ್ತಿಲ್ಲ. 20 ವರ್ಷದ ಈಗ ನಂತರದಲ್ಲಿ, ಅಂದರೆ ಇವರು ಬಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ನಂತರ, ಭಗವದ್ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ನಂತರ ಶಿಷ್ಯವರ್ಗ ಬೆಳೆಯಿತು. ಶಿಷ್ಯವರ್ಗ ಬೆಳೆದು ಅವರೆಲ್ಲರಿಗೂ ಕೂಡ ದೇವತಾ ಕಾರ್ಯ ಮಾಡಲಿಕ್ಕೆ ಪೂರ್ಣ ಅವಕಾಶ ಕೊಟ್ಟಿದ್ದಾರೆ. ಅದರ ಪರಿಣಾಮವೇ ಸಣ್ಣದಿದ್ದದ್ದು ಅದು ಬೆಳೆದಿದೆ. ಈ ಕ್ಷೇತ್ರ ದೊಡ್ಡದಾಗ್ತಾ ಹೋಗಿದೆ. ಈಗ ಇವತ್ತು ಪ್ರತಿಷ್ಠೆ ಆಗಿದೆ. ಆ ಜಾಗ ಮುಂಚೆ ಇಷ್ಟ ಇರೋ ನಮಗೆ ಗೊತ್ತಿಲ್ಲ, ಪ್ರಾಯ ಇರಲಿಲ್ಲ ಅಂತ ಅಂದ್ಕೊಳ್ತಾರೆ. ಅದರ ಪಕ್ಕದಲ್ಲಿ ಅಲ್ಲಿಯೂ ಜಾಗವನ್ನು ಖರೀದಿ ಮಾಡಿದ್ದಾರೆ. ಯಾವುದಕ್ಕಾಗಿ ಅಂದರೆ ತನಗಾಗಿ ಅಲ್ಲ. ನೀವು ನೋಡ್ತಾ ಇರೋದು ಆ ಗೋಮಂದಿರ, ಅಲ್ಲಿ ಗೋವುಗಳನ್ನು 1 ತಂದರು 2 ತಂದರು, ಈಗ
ಬೆಳೆದು ದೊಡ್ಡ ಸಂಪತ್ತಾಗಿದೆ. ಹಾಗಾಗಿ ಗೋವು ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ನಮ್ಮ ಮಾತುಗಳು, ಒಳ್ಳೆಯ ಮಾತುಗಳಿಗೆ ಗೋವು ಅಂತ ಹೇಳೋದು, ಅಂದರೆ ವೇದಗಳಿಗೆ ಗೋವು ಅಂತ ಹೇಳೋದು ಮುಖ್ಯವಾಗಿ. ಆ ವೇದ ಮಾತುಗಳು, ಪುರಾಣಗಳು ವೇದದ ಮಾತುಗಳನ್ನು ಹೇಳ್ತಾ ಇದೆ. ಹಾಗಾಗಿ ನಂತರದಲ್ಲಿ ಪುರಾಣಗಳೆಲ್ಲವೂ ಗೋವು ಅಂತ ಅನಿಸ್ಕೊಳ್ತದೆ. ಅದೇ ರೀತಿ ಸೂರ್ಯನ ಕಿರಣಕ್ಕೆ ಗೋವು ಅಂತ ಹೆಸರುಂಟು. ಹೀಗೆ ನಮ್ಮ ಮಾತುಗಳಿಗೆ ಗೋವು ಅಂತ ಹೆಸರುಂಟು. ಇದರ ಸ್ಥೂಲ ರೂಪ, ಇದು ಸೂಕ್ಷ್ಮ ರೂಪ. ಮಾತು ನಾವು ಆಡ್ಬೋದು, 1-2 ಜನ ಕೇಳಬಹುದು, ಆದರೆ ಅದಕ್ಕೆ ಕಾಣ್ತದೆ, ಶಬ್ದ ಕಾಣುವುದಿಲ್ಲ. ಸ್ಥೂಲ ರೂಪ ಯಾವುದು ಅಂತ ಕೇಳಿದ್ರೆ ನಮ್ಮ ಎದುರುಗಡೆ ಈ ಗೋವನ್ನೆಲ್ಲ ಕಟ್ಟಿದ್ದಾರೆ, ಇದೆಲ್ಲ ಸ್ಥೂಲ ರೂಪ ಅಂತ. ಅಂದರೆ ಭಗವಂತನ ಸನ್ನಿಧಾನ ವಿಶೇಷವಾಗಿ ಆ ಗೋವಿನಲ್ಲಿ ಇದೆ ಅಂತ ಹೇಳಿದ್ದಾರೆ. ಹಾಗೆ ಸ್ವಾಮಿಗಳವರು ಪ್ರಯತ್ನ ಬಹು ಬಗೆಯಿಂದ ಮಾಡ್ತಾ ಇದ್ದಾರೆ. ಸಂಘಟನೆ ಮಾಡುವ ವಿಷಯದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ, ಜನರ ಸಂಘಟನೆ. ಅದೇ ರೀತಿ ಗೋ ರಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಇಲ್ಲಿ ಹೋಮ ಆಯಿತು. ಹೋಮ ಅಂದರೆ ಹೋಮಕ್ಕೆ ದ್ರವ್ಯ ಬೆಳೆಸಿದ್ದಾರೆ, ಬೇರೆ ಬೇರೆ ದ್ರವ್ಯಗಳನ್ನು ಬೆಳೆಸ್ತಾರೆ. ಎಳ್ಳು ಬೇಕಾಗ್ತದೆ, ಆನಂತರ ತುಪ್ಪ ಬೇಕಾಗ್ತದೆ. ಎಲ್ಲವನ್ನು ಕೂಡ ನಮ್ಮ ಪರ್ಯಾಯದಲ್ಲಿ ನಾವು ಎಳ್ಳಿನ ಎಣ್ಣೆಯಲ್ಲೇ ದೀಪ ಹಚ್ಚಬೇಕು ಅಂತ ಮಾಡಿದ್ರು. ಅದೇ ರೀತಿ ಇವರ ಪ್ರಾರಂಭದ ದಿನಗಳಿಂದಲೇ, ಇವರ ಈ ಸಾಧನೆಯ ಪ್ರಾರಂಭದ ದಿನಗಳಿಂದಲೇ ಶುದ್ಧ ದ್ರವ್ಯಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಈಗ ನಾವು ಊಟ ಹಾಕ್ತೇವೆ ಅಂತ ಹೇಳೋದು, ಊಟ ಹಾಕುವಾಗ ಊಟದಲ್ಲಿರುವ ಅಕ್ಕಿ ಮತ್ತು ಉಪ್ಪು ಎಲ್ಲವನ್ನು ಕೂಡ ಒಳ್ಳೆಯದು ಹಾಕಿದರೆ ಮಾತ್ರವೇ ಹೆಚ್ಚು ಫಲ. ನಮಗೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ತಂದಿರ್ತೇವೆ, ಅದಷ್ಟು ಕೆಮಿಕಲ್ ಹಾಕಿರ್ತಾರೆ, ಅದನ್ನು ಹಾಕಿಬಿಟ್ಟಿರ್ತೇವೆ. ಆದರೆ ಆ ಕೆಮಿಕಲ್ ಹಾಕಿದ್ದಾರೆ ಗೊತ್ತಾದ ಮೇಲೆ ನಾವು ಏನು ಮಾಡೋದು ನಮ್ಗೆ ಬೇರೆ ದಾರಿ ಇಲ್ಲ, ಗೊತ್ತಿಲ್ಲ. ಅದು ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಸ್ವಾಮಿಗಳವರು ತಾವೇ ಇಲ್ಲೇ ಬೆಳೆಸಿ, ಇಲ್ಲೇ ಆ ತುಪ್ಪದವನ್ನು ಕೂಡ ಇವರೇ ಮಾಡಿ, ಅದೇ ರೀತಿ ಇನ್ಯಾರು, ಈಗ ಇಷ್ಟು ದೊಡ್ಡ ಹೋಮ ಆಗುವಾಗ ಕೆಲಸ ಜಾಸ್ತಿ ಬೇಕಾಗುತ್ತೆ. ಅದಕ್ಕಾಗಿ ಇನ್ಯಾರಿದ್ದಾರೆ ಅಂತಹ ಬೆಳೆಯುವವರು ಅಥವಾ ತುಪ್ಪವನ್ನು ಮಾಡುವವರು, ಅವರನ್ನು ಕೂಡ ಇದರಲ್ಲಿ ಸೇರಿಸಿ ಅವರಿಗೂ ಕೂಡ ಪುಣ್ಯವನ್ನು ದೊರಕಿಸಿಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಶುದ್ಧ ದ್ರವ್ಯದಿಂದಲೇ ಆ ಹೋಮಾದಿಗಳನ್ನು ಮಾಡಿದ್ದಾರೆ. ಹಾಗಾಗಿ ಇದು ಉತ್ಕೃಷ್ಟವಾದ ಫಲವನ್ನು ಈ ಕೊಂಡೆಯವರಿಗೆ ಮಾತ್ರ ಅಲ್ಲ, ಪಕ್ಕದವರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ. ಈಗ ನಾವು ಪಕ್ಕದ ರಾಜ್ಯದಿಂದ ಬಂದಿದ್ದು ಕಾಣ್ತದೆ, ಇದು ಕೇರಳದಲ್ಲಿದೆ. ಹಾಗಾದರೆ ಪಕ್ಕದ ರಾಜ್ಯಕ್ಕೂ ಕೂಡ, ಆದರೆ ಇಡೀ ದೇಶಕ್ಕೆ ಇದು ಸಂಪತ್ತು ಕೊಡುವ ವಿಷಯ. ಹಾಗಾಗಿ ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇರುವ, ಅದೇ ರೀತಿ ಇದನ್ನು ತಪೋಭೂಮಿಯಾಗಿಸಿ ನಿರಂತರವಾಗಿ ದೇಶ ಕಟ್ಟುವ ಕೆಲಸ. ನಾನು ಯಾವತ್ತೂ ಹೋದ್ಸರಿ ಬಂದಾಗ ಇಲ್ಲಿ ಮಿಲಿಟರಿಗೆ ಹೋಗುವವರಿಗೆ ಟ್ರೈನಿಂಗ್ ಆಗ್ತಾ ಇದೆ. ಅಂತಹ ಕೆಲಸವನ್ನು ಎಲ್ಲ ರೀತಿಯಿಂದ ನಮ್ಮ ಕಟೀಲಿನ ಆಚರಣೆಗಳನ್ನು ಮುಂದಿಟ್ಕೊಂಡು, ಅಂದರೆ ಯಾವುದೇ ಒಂದು ಹೋಮದ ವಿಧಿವಿಧಾನ ಎಂಬುದು ಅದು ಶಾಸ್ತ್ರದ ಚೌಕಟ್ಟಿನಲ್ಲಿ ನಡೆಯಬೇಕು ಅನ್ನೋ ಕಾಳಜಿ, ಅವರನ್ನೆಲ್ಲ ಮುಂದಿಟ್ಕೊಂಡು ಹರಿಯಾಸರಣ್ಯರಿರ್ಬೋದು, ಅನಂತಾಸರಣ್ಯರಿರ್ಬೋದು, ಲಕ್ಷ್ಮೀ ಪ್ರಸಾದ ಆಸರಣ್ಯರಿರ್ಬೋದು, ಇವರನ್ನೆಲ್ಲ ಎದುರಿಟ್ಕೊಂಡು ಹೀಗೆ ಆಗಬೇಕು, ಏನಾಗಬೇಕು ಅಂತ ಕೇಳ್ತಾರೆ ಸ್ವಾಮಿಗಳು, ಹೀಗೆ ಆಗಬೇಕು ಅಂತ ಅದನ್ನು ಮಾಡಿಸ್ತಾರೆ. ಇಂತಹ ಒಂದು ಕರ್ತೃತ್ವ ಶಕ್ತಿ ಎಂಬುದು ಅದು ನಮಗೆ ನೋಡ್ಲಿಕ್ಕೆ ಸಿಗೋದು ಬಹಳ ಅಪರೂಪ. ಇದನ್ನ ಕ್ಷೇತ್ರವನ್ನಾಗಿಸಿದ್ದಾರೆ. ಮುಂದೆಯೂ ಕೂಡ ಚೆನ್ನಾಗಿ ಬೆಳೆಯಬೇಕು. ಕೃಷ್ಣನ ವಿಶೇಷ ಅನುಗ್ರಹ ಅವರ ಮೇಲೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅವರು ತುಳಸಿ ಸಮರ್ಪಣೆ ಮಾಡಲಿಕ್ಕೆ ಆಗಿದೆ, ಅದೇ ಸಾಕ್ಷಿ. ಹಾಗಾಗಿ ಮುಂದೆಯೂ ಕೂಡ ಇಂತಹ ಕೆಲಸಗಳು ನಿರಂತರವಾಗಿ ನಡೆಯಲಿ. ನಮ್ಮಲ್ಲಿಯೂ ಕೂಡ ಸದ್ಭಾವನೆ ಬೆಳೆಯಲಿ. ಏನಂದರೆ ನಾವು ಎಲ್ಲೆಲ್ಲಿ ಹೋಗಿ ಪೂಜ್ಯರನ್ನು ನಾವು ನಮಿಸ್ತೇವೆ, ಎಲ್ಲೆಲ್ಲಿ ಹೋಗಿ ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತದೆ, ಅಲ್ಲೆಲ್ಲ ನನ್ನದು ಅನ್ನೋದನ್ನು ಮರೆತು ಇದು ದೇವರ ಕೆಲಸ, ದೇವರ ಒಂದು ಪ್ರೀತಿಗಾಗಿ ನಾವು ಮಾಡೋದು ಅನ್ನುವ ಭಾವನೆ ನಮ್ಮಲ್ಲಿ ಬೆಳೆದು ನಾವು ಸಂಘಟಿತರಾದರೆ ನಮ್ಮ ದೇಶ ಖಂಡಿತವಾಗಿ ತುಂಬ ಮೇಲಕ್ಕೆ ಹೋಗ್ತದೆ. ಇವಾಗ ರಾಮನ ಪ್ರತಿಷ್ಠೆ ಆಗಿದೆ. ನಮಗೆಲ್ಲರಿಗೂ ಕೂಡ ರಾಮ ನೇರವಾಗಿ ಅನುಗ್ರಹ ಮಾಡ್ತಾನೆ ಕೇಳಲಿಲ್ಲ, ನವಗ್ರಹ ದೇವತೆಗಳ ಮೂಲಕವಾಗಿ ಅನುಗ್ರಹ ಮಾಡ್ತಾನೆ, ಅದೇ ರೀತಿ ಗುರುಗಳ ಮೂಲಕವಾಗಿ ಅನುಗ್ರಹ ಮಾಡ್ತಾನೆ, ಈ ರೀತಿ ಪರಂಪರೆಯ ಮೂಲಕವಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದು ನಿಯಮ. ಹಾಗಾಗಿ ಇವತ್ತು ನಮ್ಮ ಪ್ರಾರ್ಥನೆ ನಮ್ಮ ದೇಶ ಕಟ್ಟುವ ವಿಷಯದಲ್ಲಿ, ದೇಶದ ಏಳಿಗೆಗಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನನ್ನ ಏಳಿಗೆ ಆಗಬೇಕಲ್ಲ ನೀವು ಕೇಳೋದು. ದೇಶದಲ್ಲಿ ನಾನು ಒಬ್ಬ ಸೇರಿದ್ರಿಂದ ನನ್ನ ಏಳಿಗೆಯೂ ಕೂಡ ದೇಶದ ಏಳಿಗೆ ಆಗಲಿ, ದೇಶ ಸಂಪದ್ಭರಿತವಾಗಲಿ ಅಂತ ನಾವು ಬಯಸಿದರೆ ನಮ್ಮ ಏಳಿಗೆ ಅದರೊಳಗೆ ಆರಾಮವಾಗಿ ಆಗ್ತದೆ ಅಂತ ಅರ್ಥ. ಹಾಗಾಗಿ ಇಂತಹ ಕಾರ್ಯಗಳಿಗೆ ನಾವು ನಿರಂತರ ಸಹಕಾರಿಯಾಗಿರೋಣ. ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಸದಾ ಇರಲಿ ಅಂತ ನಾನು ಹೇಳ್ತಾ, ಇನ್ನೊಂದು ವಿಶೇಷವಾದ ವಿಷಯ ಅಂದರೆ ಇಂತಹ ಯಾವುದೇ ಕೆಲಸ ಇರಲಿ, ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಬರುವವರು ನಮ್ಮ ಎಡನೀರು ಸ್ವಾಮಿಗಳು. ಅವರು ಮುಂಬೈಯಲ್ಲಿ ಕಾರ್ಯಕ್ರಮ ಇರಲಿ, ಅವರು ಇಂಥ ಕೆಲಸ ಅಂದರೆ ಕೂಡಲೇ ಬರ್ತಾರೆ. ಒಂದು 4
ಒಳ್ಳೆಯ ವಿಷಯಗಳನ್ನು ಜನರಿಗೆ ಕೊಡಬೇಕು, ಮುಟ್ಟಿಸಬೇಕು ಅನ್ನೋ ವಿಷಯ ಇದ್ದರೆ ನನ್ನ ಹತ್ರ ಅವರು ಏಕಾಂತದಲ್ಲಿ ಕೆಲವು ಸರ್ತಿ ಮಾತಾಡಿದ್ದುಂಟು. ನಾವು ನಮ್ಮಲ್ಲಿ ಉಂಟು, ನಮ್ಮ ಸಂಪ್ರದಾಯ ಬೇರೆ ಉಂಟು, ನಿಮ್ಮ ಸಂಪ್ರದಾಯ ಎಲ್ಲ ಬೇರೆ ಇರ್ಬೋದು. ಆದರೆ ನಾವು ಸ್ವಾಮಿಗಳು ಈ ಥರದ ವಿಷಯವನ್ನು ನಾವು ಜನರಲ್ಲಿ ತರದೆ ನಾವು ಸಂಘಟಿತರಾಗಬೇಕು ಅಂತ. ನಾನು ಕೂಡ ಆ ರೀತಿಯ ವಿಷಯಗಳಿಗೆ ತುಂಬ ಮಹತ್ವ ಕೊಡೋದಿಲ್ಲ. ನಾವು ತುಂಬ ಚೆನ್ನಾಗಿ ಈ ವಿಷಯವನ್ನು ಹೇಗೆ ಮುಟ್ಟಿಸಬೇಕು ಅನ್ನೋದು ವಿಷಯದ ಚಿಂತನೆ ಮಾಡ್ತಾ ಇರ್ತೇವೆ. ಯಾವ ರೀತಿ ನಾವು ಸಂಪ್ರದಾಯಗಳನ್ನು ಕೊಡ್ಬೋದು ಅನ್ನೋದನ್ನೆಲ್ಲ ಚಿಂತನೆ ಮಾಡ್ತಾ ಇರ್ತೇವೆ. ಅಂತಹ ಸ್ವಾಮಿಗಳವರು ಕೂಡ ಇವತ್ತು ವಿಶೇಷವಾಗಿ ಇಲ್ಲಿ ಬಂದಿದ್ದಾರೆ. ಇವತ್ತು ಅವರು ಮಾಡಿದ ಕೆಲಸ ಏನಂದರೆ ಇಲ್ಲಿ ಒಂದು ದಾನ ಮಾಡಿದ್ದಾರೆ. ಅದೇನು ಅಂತ ಕೇಳಿದರೆ, ಜನರು ಕೂಡ ಈಗ ಬುಭುಕ್ಷಿತಂ ನ ಪ್ರತಿಭಾಗಿ ಕಿಂಚಿತ್ ಅಂತ ಒಂದು ಹೊಟ್ಟೆ ಹಸಿದವರಿಗೆ ಕಿವಿ ಕೇಳೋದಿಲ್ಲ ಅಂತ, ಕಿವಿ ಕೇಳೋದಿಲ್ಲ, ಕಣ್ ಕಾಣೋದಿಲ್ಲ, ಏನು ಮಾಡೋದು ಗೊತ್ತಾಗೋದಿಲ್ಲ ಅಂತ. ಹಾಗಾಗಿ ಇದೆಲ್ಲ ಇನ್ನು ಭೋಜನ ವ್ಯವಸ್ಥೆ ಇದೆ, ಪ್ರಸಾದ ಕೊಡಲಿಕ್ಕಿದೆ, ಇದೆಲ್ಲ ಆಗ್ತದೆ. ಹಾಗಾಗಿ ದೊಡ್ಡ ದಾನ ಅಂದರೆ ಸಮಯದಾನವನ್ನು ಮಾಡಿದ್ದಾರೆ. ಯಾರು ಮಾಡೋದಿಲ್ಲ ಸಮಯದಾನ. ಯಾರಿಗೆ ಕೇಳಿ ನೀವು, ನನ್ನ ಕೆಲಸ ಇದೆ, ಪುರ್ಸೋತಿಲ್ಲ, ಅಥವಾ ನನಗೆ ಆ ವಿಷಯಗಳೆಲ್ಲ ಬೇಕು ಅಂತ ಇರೋರು ಇರೋದು. ಆದರೆ ಸ್ವಾಮಿಗಳವರು ಇಲ್ಲ, ನಾನು ಮಾತಾಡೋದಿಲ್ಲ. ಇವರು ಶ್ರೀಪಾದರು ಕೂಡ, ಯೋಗಾನಂದ ಸ್ವಾಮಿಗಳು ಕೂಡ ಹೇಳಿದರು, ನಾನು ಮಾತಾಡೋದು, ನೀವೇ ಮಾತಾಡಿ ಅಂತ ಹೇಳಿದರು. ಹಾಗೆ ಸಮಯದಾನವನ್ನು ಕೂಡ ಮಾಡಿದ್ದಾರೆ. ಅಂತೂ ನಾವೆಲ್ಲರೂ ಕೂಡ ನಮ್ಮ ಸಮಯವನ್ನು ಅದು ಸಾರ್ಥಕಗೊಳಿಸ್ಕೊಳ್ಬೇಕು. ಹೇಗೆ ಅಂದರೆ, ಇವತ್ತು ನಾವು ರಾಮನ ಮಂತ್ರ ಹೇಳಿದ್ದೇವೆ, ಕೃಷ್ಣನ ಮಂತ್ರ ಹೇಳಿದ್ದೇವೆ, ಅದನ್ನು ಉಪದೇಶ ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ 10 ನಿಮಿಷ ಆದರೂ ನಿಮ್ಮ ಮಕ್ಕಳಿಗೆ ನೀವು ಅದನ್ನು ಮಕ್ಕಳೊಂದಿಗೆ ಕೂತು ಅದನ್ನು ಹೇಳುವಂಥ ಪ್ರಯತ್ನ ಮಾಡಿ. ಎಲ್ಲರಿಗೂ ಕೂಡ ಖಂಡಿತವಾಗಿ ರಾಮನ ದರ್ಶನ ಆಗ್ತದೆ, ರಾಮನ ಸೇವೆಗೆ ಅವಕಾಶ ಸಿಗ್ತದೆ, ಕೃಷ್ಣನ ಸೇವೆಗೆ ಅವಕಾಶ ಸಿಗ್ತದೆ. ಹಾಗಾಗಿ ಮನೆಯಲ್ಲಿ ಕನಿಷ್ಠ 30 ಬಾರಿ ನಾನು ಈ ಮಂತ್ರಗಳನ್ನು ಹೇಳಿಯೇ ಮುಂದೆ ಹೋಗ್ತೇನೆ ಅಂತ ಒಂದು ಸಂಕಲ್ಪವನ್ನು ಈ ದಿನದಲ್ಲಿ ಮಾಡಿ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ, ಎಲ್ಲ ಋತ್ವಿಜರು ಕೂಡ ಇಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದಾರೆ, ಅವರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ, ಎಲ್ಲರ ದೇಶದ ಜನರಿಗೆ ಹಿತವಾಗಲಿ, ಶ್ರೇಯಸ್ಸಾಗಲಿ ಅನ್ನೋ ಪ್ರಾರ್ಥನೆಯಲ್ಲಿ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಪೂಜ್ಯ ಶ್ರೀಪಾದಂಗಳವರ ಪಾದಪದ್ಮಗಳಿಗೆ ಕಾರ್ಯಕ್ರಮದ ಮುಂದೆ ಈ ಕ್ಷೇತ್ರಕ್ಕೂ ನಮ್ಮ ಕೊಂಡೂರು ಕ್ಷೇತ್ರಕ್ಕೂ ಕಟೀಲು ಶ್ರೀ ದುರ್ಗಾಮಾತೆ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ. ಇಲ್ಲಿಯ ಗಾಯತ್ರಿ ದೇವಿಯ ಪ್ರತಿಷ್ಠೆಯಿಂದ ಹಿಡಿದು ಕಳೆದ 20 ವರ್ಷಗಳಿಂದ ಏನೇ ಕಾರ್ಯಕ್ರಮ, ವೈದಿಕ ಕಾರ್ಯಕ್ರಮಗಳು ಕೂಡ ಅದು ಕಟೀಲು ಅಶ್ವರ್ಣ ಪುರಯ ಅವರ ಮತ್ತು ಅವರ ವೈದಿಕ ವೃಂದವರ ಒಂದು ಕೊಡುವಿಕೆಯಿಂದ ಆಚಾರ್ಯತ್ವದಲ್ಲಿ ಆಗುವಂಥದ್ದು. ಆಮೇಲೆ ಯಶಸ್ವಿಗೆ ಆಗ್ತದೆ. ಜೊತೆಗೆ ತುಂಬ ತ್ಯಾಗ ಕೂಡ ಈ ಕ್ಷೇತ್ರಕ್ಕಾಗಿ ಅವರು ಮಾತನಾಡ್ತಾರೆ. ಈಗ ಪೂಜ್ಯ ಶ್ರೀ ಅನಂತ ಪದ್ಮನಾಭ ಅವರು भास्वरत्नावरणसमानकृते चारोस्तेः शङ्खं चक्रं वरवरभें समान्ते हिमप्रख्ये व्रतवरदे धृतपद्मासनस्ते कालन्याध्ये भगवती महालक्ष्मीं रक्षयित्य सर्वचैतन्यरूपान्ताम् आद्यां विद्यां च धीमहि बुद्धिं ज्ञानप्रचोदयात्। सुमुखो सुन्दरतमो सुनासो सुचित्तनो सदाराधितपादाब्जो रमानारायणस्तु ವಿದ್ಯಾಪರಮೇಶ್ವರಿ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಅಧಿದೇವತೆಯಾಗಿರುವ ಗಾಯತ್ರಿ ದೇವಿ, ಹಾಗೆ ನಿತ್ಯಾನಂದ ಗುರುಗಳು, ಹಾಗೆ ವಿಶೇಷವಾಗಿ ಗುರುಗಳ ಆರಾಧಿಸತಕ್ಕಂಥ ಕೃಷ್ಣದೇವರು, ಧನ್ವಂತರಿ ದೇವರು ಆ ಪೀಠದಲ್ಲಿದ್ದಾರೆ. ಹಾಗೆ ಈ ಯಜ್ಞದ ಯಜ್ಞೋ ವೈ ವಿಷ್ಣು, ಯಜ್ಞಕ್ಕೆ ಅಧಿಷ್ಠಾತ ದೇವರು ಭಗವಂತ. ಅಂತಹ ಆ ಮಹಾವಿಷ್ಣುವನ್ನು ಸ್ಮರಿಸುತ್ತಾ, ಹಾಗೆ ನಮಗೆಲ್ಲ ತ್ಯಾಗಕ್ಕೆ ಆಧಾರ ಪುರುಷರು ಯಾರು ಅಂತ ಹೇಳಿದ್ರೆ ಯತಿವರ್ಯರು. ಅಂತಹ ಯತಿವರ್ಯರು ನಮ್ಮ ಎಡಮಾರು ಮಠದ ಯತಿವರ್ಯರು, ಹಾಗೆ ಎಣ್ಣೀರು ಮಠದ ಯತಿವರ್ಯರು, ಯೋಗಾನಂದ ಇಲ್ಲಿ ಉಪ್ಪಳದ ನಿತ್ಯಾನಂದ ಯೋಗಾಶ್ರಮದ ಯತಿವರ್ಯರು ಸಾನ್ನಿಧ್ಯ ಇದ್ದಾರೆ. ಅವರಿಗೆ ಕೈ ಮುಗಿತಾ, ನೀವು ನೆರೆದಂತಹ ಇಲ್ಲಿ ಸದ್ಭಕ್ತಿಗಳು ಬಂಧುಗಳೇ, ಇವತ್ತು ಯಜ್ಞ ಸಮಾಪ್ತಿಯಾಗಿದೆ.
ಯಜ್ಞ ಅನ್ನುವುದು ಅದು ಕಾಮಧೇನು ಇದ್ದಾಗೆ ನಮಗೆ ಬೇಕಾದ್ದನ್ನೆಲ್ಲ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದನ್ನತೋಮವ ಅನ್ನಾತ್ ಭವತಿ ಭೂತಾನಿ ಅಂತ. ಯಜ್ಞದಿಂದ ಏನಾಗ್ತದೆ ಅಂತಂದರೆ ನಮಗೆ ಕಾಲ ಕಾಲಕ್ಕೆ ಮಳೆ ಬರಬೇಕು ಅಂತಂದರೆ ಯಜ್ಞ ನಾವು ಎಷ್ಟು ಮಾಡ್ತೇವೋ ಅಷ್ಟು ಓಸುವುದು ಗಟ್ಟಿ ಆಗ್ತದೆ. ಓಸುವುದು ಗಟ್ಟಿಯಾಗಿದೆ ಅಂತಾದರೆ ನಮಗೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಹಿಂದೆ ಈಗಲೂ ಎಷ್ಟೋ ಅಗ್ನಿಹೊತ್ತಿಗಳಿದ್ದಾರೆ, ನಿರಂತರ ಅಗ್ನಿಯನ್ನು ಸಾಧನೆ ಮಾಡುವುದರ ಮುಖಾಂತರ 3 ಹೊತ್ತಿನಲ್ಲಿಯೂ ಅಗ್ನಿಯನ್ನು ಸಾಧನೆ ಮಾಡಿ ನಿರಂತರ ಯಜ್ಞ ಮಾಡುವುದರಿಂದ ಇವತ್ತು ಸೂರ್ಯಮಂಡಲ ಭದ್ರತೆಯಲ್ಲಿದೆ. ಅಂತಹ ಯಜ್ಞ ಅತ್ಯಂತ ಪ್ರಾಧಾನ್ಯವಾಗಿರತಕ್ಕಂಥದ್ದು. ನಮ್ಮ ನಿತ್ಯಾನಂದ ಸ್ವಾಮಿ, ನಮ್ಮ ಯೋಗಾನಂದ ಸರಸ್ವತಿ ಸ್ವಾಮಿಯವರಿಗೆ ಈ ಧರ್ಮದ ಬಗ್ಗೆ, ಯಜ್ಞದ ಬಗ್ಗೆ ಅತ್ಯಂತ ಪ್ರೀತಿ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಇಲ್ಲಿಯ ಪ್ರತಿಷ್ಠೆಯ ಕಾಲಘಟ್ಟ, ಆಗ ಬರೀ 20 ಸೆನ್ಸ್ ಜಾಗ ಇಲ್ಲಿ. 20 ಸೆನ್ಸ್ ಜಾಗದಲ್ಲಿ ಅವರು ಗಾಯತ್ರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಗರ್ಭಗುಡಿ ಆಗ್ತಾ ಬಂತು. ಅದರ ಬ್ರಹ್ಮಕಲಶೋತ್ಸವಕ್ಕೆ ನಿರ್ಣಯ ಮಾಡಲಿಕ್ಕೆ ಕಟೀಲಿಗೆ ಬಂದಿರೋರು. ಮಾತಾಡಿ ದಿನ ನಿಶ್ಚಯ ಆಯಿತು. ಒಂದು 5 ದಿವಸ ಅಂತ ಬ್ರಹ್ಮಕಲಶದ ನಿರ್ಣಯ ಎಲ್ಲ ಆಯಿತು. ನಡುವಿನಲ್ಲಿ ಆಗ ಸಣ್ಣದು ಇವತ್ತು ಏನು ಒಳಗಿನ ಗುಡಿ ಏನು ಕಾಣ್ತೇವೆ ಅದು ಮಾತ್ರ ಇದ್ದದ್ದಾಗಿ ಅಷ್ಟು ಇದ್ದಂತಹ ಆ ಕಾಲಘಟ್ಟದಲ್ಲಿ ಸ್ವಾಮಿಗಳು ಹೀಗೆ ಮಾತಾಡ್ತಾರೆ. ನಾವು ಕಾರ್ಯಕ್ರಮ ಯಜ್ಞದ ಬಗ್ಗೆ ಚಿಂತನೆ ಮಾಡಿ ನಿರ್ಣಯ ಮಾಡಿದ್ರು. ಆಗ ಸ್ವಾಮಿಗಳಿಗೆ ಆ ಕಷ್ಟದ ಕಾಲಘಟ್ಟ. ಅವರು ದುಡ್ಡು ಒಟ್ಟಿಗೆ ಮಾಡಿ ಸ್ವಲ್ಪ ಕಷ್ಟ ಆಯಿತು. ಆಗ ಅವರು ನಮ್ಮದನ್ನು ಏನಾದರೂ ಸೂಕ್ಷ್ಮ ರೂಪದಲ್ಲಿ ಮಾಡಲಿಕ್ಕೆ ಬರ್ತದ ಅಂತ ಹೇಳಿದ್ದಕ್ಕೆ ಹಾಗಾದರೆ ಸ್ವಲ್ಪ ಕೆಲವೇ ಯಜ್ಞಗಳನ್ನೆಲ್ಲ ಕಡಿಮೆ ಮಾಡುವ ಅಂತ ನಾವು ಅವರಿಗೆ ಒಂದು ಉತ್ತರ ಕೊಟ್ಟರು. ಆಗ ಸ್ವಾಮಿಗಳು ಏನು ಹೇಳಿದ್ರಂದ್ರೆ, ಯಜ್ಞ ಅನ್ನೋದು ಅದು ಲೋಕಕ್ಷೇಮಕ್ಕೆ ಇರತಕ್ಕದ್ದು. ಆದ ಕಾರಣ ಯಜ್ಞವನ್ನು ಕಡಿಮೆ ಮಾಡುವುದೇ ಬೇಡ, ಎಷ್ಟು ಕಷ್ಟ ಆದರೂ ಮಾಡುವ ಅಂತ ಆ ಬಾಯಿ ಮಾತು ಯೋಗಾನಂದ ಸರಸ್ವತಿ ಸ್ವಾಮಿಗಳಿಗೆ ಬಂತು. ಆಮೇಲೆ ಅವರಲ್ಲಿರ್ತಕ್ಕಂಥ ಯಜ್ಞ ಅನ್ನುವುದು ತ್ಯಾಗದ ಪ್ರತೀಕ. ನಾವೇನಾದರೂ ಉಳಿಸಲಿಕ್ಕಿಲ್ಲ, ನಾವೇನು ಯಜ್ಞಕ್ಕೆ ಕೊಟ್ಟಿದ್ದೇವೆ ಅದರಲ್ಲಿ ಏನು ನಮಗೆ ಸಿಕ್ಕುವುದು ಭಸ್ಮ ಮಾತ್ರ. ಹಾಗೆ ಆ ತ್ಯಾಗ ಯತಿಗಳು ಇರುವುದು ಏನು ಕೇಸರಿ ಅವರ ಏನು ವಸ್ತ್ರವನ್ನು ತೊಟ್ಟಿದ್ದಾರೆ ಅದು ತ್ಯಾಗದ ಪ್ರತೀಕ. ಯಜ್ಞ ಅನ್ನುವುದು ತ್ಯಾಗದ ಪ್ರತೀಕ. ಲೋಕಕ್ಷೇಮಕ್ಕಾಗಿ ತನ್ನನ್ನು ಮುಡಿಪಾಗಿಟ್ಟುಕೊಂಡಿದ್ದಾರೆ ಅನ್ನತಕ್ಕಂತಹ ಮಹತ್ತರವಾದಂತಹ ಗುಣಪ್ರವೃತ್ತಿ ಇದ್ದ ಕಾರಣ ನಾವು ಅವರೊಟ್ಟಿಗಿದ್ದೇವೆ ಇಷ್ಟು ಸಮಯ. ಏನಂದರೆ ಅಂತಹ ಒಂದು ತಾನು ಬದುಕುವುದಕ್ಕೋಸ್ಕರ ಅಲ್ಲ, ಮತ್ತೊಬ್ಬರನ್ನು ಬದುಕಿಸಬೇಕು, ಮತ್ತೊಬ್ಬರನ್ನು ಸಜ್ಜನರನ್ನಾಗಿ ಮಾಡಬೇಕು ಅನ್ನತಕ್ಕಂತಹ ಒಳ್ಳೆಯ ಸದ್ಗುಣವಂತ ಯೋಗಾನಂದ ಸರಸ್ವತಿ ಸ್ವಾಮಿ. ಯೋಗ ಅಂದರೆ ಅಲಭ್ಯ ಲಾಭೋ ಯೋಗ. ಯೋಗ ಅನ್ನೋದು ಏನಂದರೆ ನಮಗೆ ಲಭಿಸಲಿಕ್ಕೆ ಸಾಧ್ಯ ಇಲ್ಲದೇ ಅದು ಯೋಗ ಅಂತ. ಈ ಯೋಗಾನಂದ ಅದರಲ್ಲಿ ಆನಂದ ಪಡುವವರು ಯಾರು ಭಗವಂತನ ಅನುಗ್ರಹ ಪಡೆಯುವಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿದಂತಹ ಒಬ್ಬ ಪರಮಪುರುಷ ಇದ್ದರೆ ಅದು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ಮತ್ತೊಬ್ಬರ ಏಳಿಗೆಯನ್ನೇ ಅದು ತನ್ನ ಧ್ಯೇಯದ, ನನ್ನ ಜೀವನದ ಗುರಿ ಅನ್ನತಕ್ಕಂತಹ ಮಹತ್ವಾಕಾಂಕ್ಷೆ ಇರತಕ್ಕಂತಹ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಅಂದಿನಿಂದ ಇಲ್ಲಿ ಬಹಳಷ್ಟು ಇದು ಅತಿರಾತ್ರ ಎಂಬಂತಹ ಸೋಮಯಾಗ ನಡೆಯಿತು. ಗಾಯತ್ರಿ ಸಂಪ್ರಾಪ್ತಿಯಾಗಿರುವಂತಹ ಅದು ಸೋಮಯಾಗವೇ ಸಹ ಅಂತಹ ಅದು ನಡೆಯಿತು. ಹಾಗೆ ಸಹಸ್ರಚಂಡಿಕಾ ಯಾಗ ನಡೆಯಿತು, ಶತಚಂಡಿಕಾ ನಡೆಯಿತು. ಈಗ ನವಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬರೀ ಆ ಕಲ್ಪನೆ ಮಾತ್ರ ಅಲ್ಲದೆ 1000 ಸಂಖ್ಯೆ ಒಂದೊಂದು ಕುಂಡಗಳಲ್ಲಿ 3,000 ಇದು ಆಹುತಿ ಕೊಡಲಿಕ್ಕೆ ಉಂಟು. ಹಾಗೆ ಒಟ್ಟಿಗೆ 27,000 ಆಹುತಿ ಕೊಟ್ಟಾಗಾಯಿತು. ಅಷ್ಟು ಇದು ಲೋಕಕ್ಷೇಮಕ್ಕಾಗಿ ಇರತಕ್ಕಂತಹದ್ದು. ಅಂತಹ ತ್ಯಾಗವನ್ನು
ಎಲ್ಲ ಭಕ್ತರನ್ನು ಸೇರಿಸುವುದರ ಮುಖಾಂತರ ಮಾಡಿದ್ದಾರೆ. ಇವತ್ತೊಂದು ಬ್ರಹ್ಮರಥ ಎಳಿಬೇಕಿದ್ರೆ ಎಷ್ಟೋ ಜನ ಇದ್ದರೆ ಮಾತ್ರ ಆ ಬ್ರಹ್ಮರಥ ಎಳಿಲಿಕ್ಕೆ ಸಾಧ್ಯತೆ ಆಗ್ತದೆ. ಎಲ್ಲರಲ್ಲಿಯೂ ಬರೀ ಸ್ವಾಮಿಗಳು ಬ್ರಹ್ಮರಥ ಎಳೆದು ಬನ್ನಿ ಎಳೀರಿ ಅಂತ ಸಾಮಾನ್ಯವಾಗಿ ಕರೆಯುವುದಲ್ಲ, ಎಲ್ಲರಿಗೂ ಧರ್ಮದ ಅರ್ಥವನ್ನು ತಿಳಿಸುವುದರೊಂದಿಗೆ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆ ಸಜ್ಜನ ವಂತಿಗೆಯನ್ನು ತೋರಿಸಿಕೊಟ್ಟು ನೀವು ಹೀಗೆ ನಡೀಬೇಕು, ಇಲ್ಲಿ ಬಂದಾಗ ನಮಗೆ ನಾವು ನಮಸ್ಕಾರ ಮಾಡುವ ಸಾಲು ತುಂಬ ಇದೆ. ಹೇಗೆಂದರೆ ಸ್ವಾಮಿಗಳ ನಿರ್ದೇಶನವೇ ಹಾಗೆ. ಯಾರು ಗುರು ಹಿರಿಯರು ಬರ್ತಾರೆ, ಹೆತ್ತ ತಾಯಿಯಂದ್ರನ್ನು ದಿನಾಲು ನೀವು ಸ್ವಾಮಿಗಳು ಹೇಳಿದ ಹಾಗೆ ತಾಯಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು, ಅಜ್ಜರಿಗೆ ನಮಸ್ಕಾರ ಮಾಡಬೇಕು ಎಂಬಂತಹ ಸದ್ಬೋಧನೆಯನ್ನು ಕೊಡತಕ್ಕಂತಹ ಯತಿವೇದಿ ಯೋಗಾನಂದ ಸರಸ್ವತಿ ಸ್ವಾಮಿಗಳು ಅಂತಹ ಹಾಗೆ ಧರ್ಮವನ್ನು ಬೋಧನೆ ಮಾಡಿ ಧರ್ಮದ ಮಾರ್ಗದಲ್ಲಿ ಹೋಗತಕ್ಕಂತಹ ಸ್ವಾಮೀಜಿಯವರು ಅದಕ್ಕಾಗಿ ತುಂಬ ಕಷ್ಟಪಡ್ತಾರೆ. ಎಷ್ಟೋ ಯಾಕಂದರೆ ಪರೇಶಾಂ ಉಪಕಾರಾರ್ಥ ಯಜ್ಜೀವತಿ ಸಜೀವತಿ. ಇಲ್ಲಿ ಕೊರೋನಾ ಸಮಯದಲ್ಲಿ ಎಷ್ಟು ಜನರಿಗೆ ಉಪಕಾರ ಮಾಡಿದ್ದಾರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಉಪಕಾರ ಮಾಡಿದ್ದಾರೆ ಅಂತಹ ಯತಿವರಿಯರು. ಆ ಯತಿವರಿಯರಿಗೆ ಇಲ್ಲಿ ರಾಮದೇವರಿಗೆ ಆ ಕಪಿಸೇನೆ ಇದ್ದಾಗೆ ಆ ಇಲ್ಲಿಯ ಏನು ಇಲ್ಲಿ ಸೇವಕರು ಹೇಗಿದ್ದಾರೆ ಕೇಳಿದರೆ ಕೋಟ್ಯಾಧಿಪತಿಗಳು ಗುಡಿಸ್ತಾರೆ. ಅಷ್ಟು ಬರೀ ಸಾಮಾನ್ಯ ವ್ಯಕ್ತಿ ಅಲ್ಲ, ಕೋಟ್ಯಾಧಿಪತಿಗಳು ಇಲ್ಲಿ ಗುಡಿಸತಕ್ಕಂತಹ ಒಂದು ಕ್ಷೇತ್ರ ಅಂತ ಇದ್ರೆ ಅದು ನಮ್ಮ ಉಪ್ಪಳದ ಯೋಗಾಶ್ರಮ. ಅಂತಹ ಈ ಸ್ವಾಮಿಗಳ ಒಂದು ತ್ಯಾಗ ಅತ್ಯಪೂರ್ವವಾಗಿರತಕ್ಕಂಥದ್ದು, ನಮಗೆಲ್ಲ ಪೂರ್ಣ ಮಾರ್ಗದರ್ಶನ ಕೊಡತಕ್ಕಂಥದ್ದು. ಅಂತಹ ಆ ಯತಿಗಳು ಇವತ್ತು ನವಗ್ರಹಗಳೇ ನಮ್ಮ ಇಡೀ ಲೋಕವನ್ನು ನಿಯಂತ್ರಣ ಮಾಡುವುದೇ ನವಗ್ರಹಗಳು. ಆ ನವಗ್ರಹಗಳ ಆ ತೇಜಪುಂಜಗಳೇ ನಮ್ಮ ಆಗುಹೋಗುಗಳನ್ನು ನಿರ್ಣಯಿಸುವುದು. ನಮ್ಮ ದೇಹದಲ್ಲಿ 12 ರಾಶಿಗಳನ್ನು ಪರಿಕಲ್ಪನೆ ಮಾಡಿದ್ದಾರೆ. ಆ 9 ಗ್ರಹಗಳಿಗೆ ಬೇರೆ ಬೇರೆ ಅಂಗಾಂಗಗಳನ್ನು ಕೊಟ್ಟು ಅದನ್ನು ಚಿಂತನೆ ಮಾಡಿದ್ದಾರೆ. ಹೀಗೆಲ್ಲ ಗ್ರಹಗಳಿಗೆ ಯಾವ ಯಾವ ಗ್ರಹಗಳಿಂದ ಏನೇನು ಫಲ ಹೇಳಬೇಕು ಅಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆ. ಅಂತಹ ಅದನ್ನೆಲ್ಲ ನಮಗೆ ಅನುಗ್ರಹ ಮಾಡಿಕೊಡುವವರು ಯಾರು ಅಂತಂದರೆ ಅದು ನವಗ್ರಹರು. ಅವರ ಅನುಗ್ರಹ ಇದ್ದರೆ ನಾವು ನವಗ್ರಹ ನಿರಂತರವಾಗಿ ಆರಾಧನೆ ಮಾಡಿದರೆ ನಮಗೆ ಬೇಕಾದ ಇಷ್ಟಾರ್ಥವನ್ನು ಕೊಡ್ತಾರೆ, ನಮ್ಮ ಕಷ್ಟ ಪರಂಪರೆಯನ್ನು ದೂರ ಮಾಡ್ತಾರೆ. ಎಲ್ಲರಿಗೂ ಇಷ್ಟ ಸಿಗಬೇಕು, ಎಲ್ಲರ ಕಷ್ಟ ಪರಂಪರೆ ದೂರ ಆಗಬೇಕು ಅಂತ ಎಂಬಂತಹ ಸದುದ್ದೇಶದಿಂದ ಇವತ್ತು ನವಗ್ರಹ ವೃಕ್ಷವನ್ನು ನಟ್ಟಾಗಿದೆ. ಅದರ ಹೊರಭಾಗದಲ್ಲಿ ಏನು ನಕ್ಷತ್ರವನವನ್ನು ಕಟ್ಟಿಯಾಗಿದೆ. ಅದೇ ಅಷ್ಟು ಮಾತ್ರವಲ್ಲದೆ ಆ ಮಧ್ಯದಲ್ಲಿ ಕೆರೆಯ ಮಧ್ಯದಲ್ಲಿ ಸೂರ್ಯದೇವರು ಉದ್ಭವ ಆಗಿದೆ. ಯಾಕಂದರೆ ಸೂರ್ಯದೇವರಿಗೆ ಯಾವುದು ಅಂದರೆ ಪದ್ಮಾಕರ ಅಂತ ಅವನಿಗೆ ಹೆಸರು. ಆದರೆ ಪದ್ಮ ಇಲ್ಲಿ ಕೆರೆಯಲ್ಲಿ ಕೆಸರಲ್ಲಿ ಹುಟ್ಟುವುದು, ಕೆಸರು ಮತ್ತು ಕೆರೆ ಬೇಕು ಅಂತ ಇವತ್ತು ಆ ರೀತಿಯಲ್ಲಿ ಸೂರ್ಯದೇವರನ್ನು ಅಲ್ಲಿ ಸ್ಥಾಪನೆ ಮಾಡಿಸಿದ್ದಾರೆ. ಇದು ನಮ್ಮ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಒಂದು ಪರಿಕಲ್ಪನೆ ಅತ್ಯಂತ ಅಪೂರ್ವವಾಗಿರತಕ್ಕಂಥದ್ದು. ಇಲ್ಲಿ ಸೈನಿಕೆ ಕಪಿವೀರ ಸೈನಿಕೆ ಇಲ್ಲಿ ತುಂಬ ಇದೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿಯ ಕೆಲವು ಮಹಾಭಕ್ತರಿದ್ದಾರೆ. ಈ ಗುರುಗಳಿಗೆ ಕಷ್ಟ ಉಂಟು ಅಂತ ಗೊತ್ತಾದ ಕೂಡಲೇ ನಾನು ಕೊಡ್ತೇನೆ ಅಂತ ದಾನಿಗಳು ಬಹಳಷ್ಟು ಬಂದಿದ್ದಾರೆ. ನಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಇಂದಿನ ಬ್ರಹ್ಮಗಳ ಸಂದರ್ಭದಲ್ಲಿ ಯಾಗ ಸಂದರ್ಭದಲ್ಲಿ ನಾರಾಯಣರ ಕೊಡುಗೆ ಅತ್ಯಂತ ಅಪೂರ್ವವಾದಂತಹ ಕೊಡುಗೆ. ಅವರು ಸಂಸತ್ ಸದಸ್ಯರಾಗಿ ಇಲ್ಲಿಗೆ ತುಂಬ ಸೇವೆ ಮಾಡಿದಂತಹ ಒಬ್ಬ ಮಹನೀಯ ನಾರಾಯಣ ಬೆಂಗಳೂರವರು. ಹಾಗೆ ಇಲ್ಲಿ ಈಗ ದೊಡ್ಡ ಮತ್ತೊಂದು ದಾನಿ ಬಂದಿದ್ದಾರೆ, ಸದಾ ಶೆಟ್ಟಿಯವರು ಸ್ವಾಮಿಗಳಿಗೆ ಸ್ವಲ್ಪ ಕಷ್ಟ ಉಂಟು ಅಂತ ಕಿವಿ ಮಾತು ಕೇಳಿದ್ರೆ ಸಾಕು, ಅವರು ಇಲ್ಲಿಯವರೇ ಕಿವಿ ಮಾತು ಕೇಳಿದ್ರೆ ಸಾಕು, ತಂದು ಕೊಟ್ಟು ದೊಡ್ಡ ಮೊತ್ತವನ್ನು ಸ್ವಾಮಿಗಳಿಗೆ ಸಮರ್ಪಣೆ ಮಾಡತಕ್ಕಂತಹ ಒಬ್ಬ ಮಹಾದಾನಿ ನಮ್ಮ ಸದಾಶಿವಟ್ಟಿಯವರು. ಹಾಗೆ ಕೆಜಿ ಹಾಗೆ ಕೆ ಸಿ ರಾಮಮೂರ್ತಿಯವರು
ಇಲ್ಲಿ ಸ್ವಾಮಿಗಳಿಗೆ ಎಲ್ಲ ವಿಷಯಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡು ಈ ಕ್ಷೇತ್ರದ ವೃದ್ಧಿಗಾಗಿ ಸಮಾಜದ ಉದ್ಧಾರಕ್ಕಾಗಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡವರು. ಹಾಗೆ ರಮೇಶ್ ರಾಜ್ ಅವರು ಸಹ ಇಲ್ಲಿ ಬಹಳಷ್ಟು ಕೆಲಸವನ್ನ ಮಾಡುವುದರೊಂದಿಗೆ ಇಲ್ಲಿ ತನ್ನ ಎಲ್ಲ ಏನು ನಾನು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಸಣ್ಣ ಮೂರ್ತಿಗಳಲ್ಲ. ನಿಮ್ಮ ರಾಮಮೂರ್ತಿಯವರು ಪೊಲೀಸ್ ಆಫೀಸರ್ ಆಗಿದ್ದವರು, ಅವರು ದೊಡ್ಡ ಹೈ ಆಫೀಸರ್ ಆಗಿದ್ದವರು, ಸಾಮಾನ್ಯ ವ್ಯಕ್ತಿಯಾಗಿ ಕೂತ್ಕೊಂಡಿದ್ದಾರೆ. ನಮ್ಮ ಹಾಗೆ ಕೆ ಶೆಟ್ಟಿಯವರು ಅಷ್ಟೇ, ಅವರು ಇಲ್ಲಿಯ ಊರಿನ ಹತ್ತಿರದವರೇ ಅವರು. ಅದು ಇಲ್ಲಿಗೆ ತನ್ನನ್ನು ಅಪ್ಪಿಸಿಕೊಂಡದ್ದು ಬಹಳಷ್ಟಿದೆ. ಅಂತಹ ಕೆ ಶೆಟ್ಟಿಯವರನ್ನು ನಾವು ಇಲ್ಲಿ ಪೂರ್ಣವಾಗಿ ನೆನಪಿಸಿಕೊಳ್ಬೇಕು. ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕೆ ಶೆಟ್ಟಿ ಮತ್ತು ಸದಾಶಿವ ಶೆಟ್ಟಿಯವರು ಕಾಸರಗೋಡಿಗೆ 2 ಕಣ್ಣುಗಳಿದ್ದಾಗೆ, ಧರ್ಮದ ಕಣ್ಣುಗಳು, ಅದು ಸಾಮಾನ್ಯ ಕಣ್ಣುಗಳಲ್ಲ, ಧರ್ಮ ಕಾರ್ಯದ 2 ಕಣ್ಣುಗಳಿದ್ದಾಗೆ ಎಂದು ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಇಲ್ಲಿ ನಮ್ಮ ಆಡಳಿತ ಸಮಿತಿಯಲ್ಲಿ ಇದ್ದಾರೆ ಶಶಿಧರ್ ಶೆಟ್ಟರು, ಗಾಮಚಾವಡಿಯ ಶಶಿಧರ್ ಶೆಟ್ಟರು, ಬಹಳ ಸೌಮ್ಯದ ಗುಣ. ಸ್ವಾಮಿಗಳಿಗೆ ಏನಾದರೂ ಹೊಂದಿಸಲಿಕ್ಕೆ ಆಗಲಿಲ್ಲ ಅಂತ ಪಕ್ಕ ನಾನು ಸಾಲ ಮಾಡಿ ಅದನ್ನು ಕೊಡಬೇಕಂತ ಒಬ್ಬ ಮಹನೀಯ ಶಶಿಧರ್ ಶೆಟ್ಟಿಯವರು. ಹಾಗೆ ನಾನು ಕಂಡುಕೊಂಡದ್ದವರು. ಹಾಗೆ ಇಲ್ಲಿ ಎಷ್ಟೋ ಸಮಯದಿಂದ ಮೋಹನ್ ಶೆಟ್ಟಿಯವರು, ಮೋಹನ ಭಂಡಾರಿಯವರು ಇಲ್ಲಿಯ ನೇತಾರರಾಗಿ ಎಲ್ಲ ಅವರ ಹಿಂದೂ ಸಮಾಜದವರನ್ನು ಒಟ್ಟಿಗೆ ಗೂಡಿಸತಕ್ಕಂತಹ ಕೈಂಕರ್ಯವನ್ನು ಮಾಡತಕ್ಕಂಥವರು. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಹೇಳಲಿಕ್ಕೆ ನಮಗೆ ಮುಗಿಲಿಕ್ಕಿಲ್ಲ, ಅಷ್ಟು ಉಂಟು. ಈಗ ಹೊತ್ತಾಗ್ತಾ ಬಂತು. ಹಾಗೆ ಎಲ್ಲ ಭಕ್ತರು ಹೇಗೆ ಅಂತಂದ್ರೆ, ನಾನು ಹೇಳಿದೆ ಆಗ ರಾಮದೇವರ ಏನು ಸೇತುವೆ ಕಟ್ಟುವುದರಲ್ಲಿ ಆ ಕಪಿ ಸೇನೆಯವರು ಹೇಗೆ ದುಡಿದಿದ್ದಾರೆ ಅಂತ ನಮಗೆಲ್ಲ ತಿಳಿದಂತಹ ಕಥೆ ಅದು. ಯಾಕಂದ್ರೆ ಒಂದು ಸಮುದ್ರಕ್ಕೆ ಒಂದು ಸೇತುವೆ ಕಟ್ಟುವುದು ಸಣ್ಣ ವಿಷಯ ಅಲ್ಲ. ಅಂತಹ ಈ ಕಪಿವೀರರು ಇಲ್ಲಿ ಇದ್ದಾರೆ, ಆ ರಾಮದೇವರ ಪರಮ ಭಕ್ತರು. ಅಂತಹ ಅವರಿಗೆಲ್ಲ ನಾವು ಅವರನ್ನು ನೆನೆಸಬೇಕಾಗ್ತದೆ. ಹಾಗೆ ಶೇಖರ್ ಅವರು ಇಲ್ಲಿ ಊಟಕ್ಕೆ ತರಕಾರಿ ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು. ಅಂತಹ ಶೇಖರ್ ಅವರು ಸಹ ಶೇಖರ್ ಅವರಿಗೆ ಅವರನ್ನು ಸಹ ನೆನೆಸ್ತಾ ಎಲ್ಲ ಭಕ್ತರಿಗೆ ನಮಸ್ಕಾರ ನಾವು ಹೇಳಿ ಮುಗಿಲಿಕ್ಕಿಲ್ಲ, ಯಾಕಂದ್ರೆ ತುಂಬ ಹೊತ್ತಾಗ್ತಾ ಬಂತು. ಅಂತಹ ಈ ಕಾಲದಲ್ಲಿ ಎಲ್ಲರಿಗೆ ಹೇಗೆಂತಂದ್ರೆ, ಇದರಿಂದ ಯಾಗದಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೈಷಾಂ, ಎಲ್ಲ ಪ್ರಜೆಗಳಿಗೆ ಅವರಿಗೆ ಕ್ಷೇಮ ಸಿಗ್ತದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೈಷಾಂ, ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡತಕ್ಕಂತಹ ಆ ರಾಜರು ಇಲ್ಲಿ ಬೆಳಕೊಂತಾಗಬೇಕು. ನಮ್ಮಲ್ಲಿ ಈಗ ರಾಜರು ಆ ರೀತಿ ಇಲ್ಲ, ಪ್ರಜೆಗಳಿಗೆ ಶ್ರೇಯಸ್ಸನ್ನು ಕೊಡತಕ್ಕಂತಹ ರಾಜರುಗಳಿಲ್ಲ. ಅಂತಹ ಮೋದಿಯವರು ನಮಗೆ ಕಾಣ್ತಾರೆ. ಅದೇ ರೀತಿ ಎಲ್ಲರಲ್ಲಿ ಮೋದಿ ಉಗವಾಗಬೇಕು. ಅಂತಹ ಒಂದು ಮೋದಿ ಎಲ್ಲರಲ್ಲಿಯೂ ಬಂದರೆ ಅಂತಾದರೆ, ಎಲ್ಲ ರಾಜಕಾರಣಿಗಳು ಬಂದರೆ ಅಂತಾದರೆ ಭಾರತ ರಾಮರಾಜ್ಯ ಆಗುವುದರಲ್ಲಿ ಯಾವ ಸಂಶಯವಿಲ್ಲ. ಆ ರೀತಿಯ ಮಟ್ಟದಲ್ಲಿ ಇದು ಬೆಳೆಯಬೇಕು. ಅಂತಹ ಸತ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೈಷ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಇಲ್ಲಿ ಸ್ವಾಮಿಗಳು ಗೋಗಳನ್ನು ಸಾಕಿದ್ದಾರೆ. ನೀವು ಅದರ ಕೊಟ್ಟಿಗೆಗೆ ಹೋದರೆ ಎಷ್ಟು ಸ್ವಚ್ಛ ಇದೆ ಅಂತ ನಾವು ನೋಡಲು ಗೊತ್ತಾದರೆ ಅಷ್ಟು ಸ್ವಚ್ಛತೆಯನ್ನು ಪರಿಪಾಲಿಸಿದ್ದಾರೆ. ಅಷ್ಟೇ ಅವರು ಮುದ್ದು ಸ್ವಾಮಿಗಳು ಹೋದ ಕೂಡಲೇ ಅವರಿಗೆ ಮುದ್ದು ಮಾಡೋದು ನೋಡಿದರೆ ನಮಗೆ ಬಹಳಷ್ಟು ಆನಂದಮಯ ಆಗ್ತದೆ. ಅಂತಹ ಗೋಗಳನ್ನು ಬೆಳೆಸಿದ್ದಾರೆ. ಯಾಕೆಂದರೆ ಗೋವುಗಳು ಯಜ್ಞಕ್ಕೆ ಅತ್ಯಂತ ಪ್ರಾಮುಖ್ಯ. ಅದರ ತುಪ್ಪವೇ ಅತ್ಯಂತ ಪ್ರಾಮುಖ್ಯ ಯಜ್ಞಕ್ಕೆ. ಅಂತಹ ತುಪ್ಪ, ಹಾಲು, ಮೊಸರು ಎಲ್ಲ ಕೊಡ್ತಕ್ಕಂತಹ ಒಂದು ಧೇನುಗಳು. ಮತ್ತೆ ಇವತ್ತು ನಮ್ಮ ಇಡೀ ಹಿಂದೂ ಸಮಾಜದಲ್ಲಿ ವೇದ ಮತ್ತು ಪುರಾಣ ಅದು ಇವತ್ತು ಸರಿಯಾಗಿ ಬ್ರಾಹ್ಮಣರ ಸಮಾಜ ಅಂತಲ್ಲ, ಬ್ರಾಹ್ಮಣ್ಯ ಇರುವ ಬ್ರಾಹ್ಮಣರಲ್ಲಿ ಇವತ್ತು ಉಳಿದಿದೆ. ಅದನ್ನು ಉಳಿಸಬೇಕು ಅಂತ ಅವರನ್ನು ಅದರ ಬಗ್ಗೆ ತುಂಬಾ ಕಾಳಜಿ. ಯಾಕೆಂದ್ರೆ ಧರ್ಮ ಉಳಿಬೇಕು ಅಂತಿದ್ರೆ ಬ್ರಾಹ್ಮಣ್ಯ ಉಳಿಬೇಕು. ಅಂತಹ ಬ್ರಾಹ್ಮಣರನ್ನು ಬೆಳೆಸತಕ್ಕಂತಹ ಸತ್ಸಂಗ ನಮ್ಮ ಗುರುಗಳಲ್ಲಿ ಉಂಟು. ಅಂತಹ ಇವತ್ತೆಲ್ಲ
ಇವತ್ತು ವೇದದಲ್ಲೇ ಇಷ್ಟು ಹೋಮ ಮಾಡಿದ್ರು, ಬರೀ ಸ್ತುತಿಯಲ್ಲಿ ಹೋಮ ಮಾಡಿದ್ದಲ್ಲ, ಎಲ್ಲ ವೇದಜ್ಞರು ಇಷ್ಟು ಜನ ವೇದಜ್ಞರು ಬಂದಿದ್ದಾರೆ. ಅಂತಹ ಗೋಬ್ರಾಹ್ಮಣೇಭ್ಯ ಶುಭಮಸ್ತಂ ನಿತ್ಯಂ ಲೋಕಾ ಸಮಸ್ತಾಸಿರೋ, ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ ಲೋಕ ನಿರಂತರವಾಗಿ ಸುಖವಾಗಿರುತ್ತದೆ. ಆ ಮಟ್ಟಿನಲ್ಲಿ ಆ ಲೋಕಾತ್ಮಕ ಕಾರ್ಯ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಕಾಲಿ ದೇಶೋ ಶೋಭರಹಿತಾ ಸಜ್ಜನಾ ಸಂತ ನಿರ್ಭಯ. ಇಂಥ ಯಾಗ ಮಾಡಿದ್ರಿಂದ ಆ ಕಾಲಕ್ಕೆ ಮಳೆ ಬರುತ್ತದೆ. ಪೃಥ್ವೀ ಸಸ್ಯಕಾಲಿ, ಪೃಥ್ವೀ ಮರಮಟ್ಟಿನಿಂದ ತುಂಬಿ ತೊಡಗುತ್ತದೆ. ಆ ದೇಶೋ ಶೋಭರಹಿತ, ದೇಶದಲ್ಲಿ ಯಾವುದೇ ಕ್ಷೋಭೆ ಪರಸ್ಪರ ಅನ್ಯೋನ್ಯತೆ ಸಿದ್ಧಿ ಆಗ್ತದೆ. ಸಜ್ಜನಾ ಸಂತ ನಿರ್ಭಯ, ಯಾರು ಸಜ್ಜನರಿದ್ದಾರೆ ಅವರು ನಿರ್ಭಯವಾಗಿ ಹೋಗುವಂತಹ ಆ ಒಂದು ಅನುಗ್ರಹ ಸಿಗ್ತದೆ. ಅಂತಹ ಸರ್ವೇ ಇದರಿಂದಾಗಿ ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗಿ ಇರುವಂತಾಗಿದೆ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಯಾವುದೇ ಅನಾರೋಗ್ಯ ಇಲ್ಲದೆ ಎಲ್ಲರೂ ಆರೋಗ್ಯವಂತರಾಗಿ ಇರುವಾಗಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರಿಗೂ ನಮ್ಗೆ ನಮ್ಮ ಹಿಂದೂಗಳಿಗೆ ಭದ್ರತೆ ಇರತಕ್ಕಂತಹ ಇದು ದೇಶ ಅನ್ನತಕ್ಕಂತಹ ಕೀರ್ತಿ ನಮ್ಗೆ ಪ್ರಾಪ್ತಿಯಾಗಲಿ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗವೇ, ಯಾರೂ ದುಃಖಕ್ಕೆ ಒಳಗಾಗದೆ ಎಲ್ಲರೂ ಸುಖವನ್ನ ಉಣ್ಣುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಬಹಳ ಧರ್ಮ ಮಹಿಮೆಯನ್ನು ಕಾಲ ಹೆಚ್ಚಾಗಿದೆ. ಆದ ಕಾರಣ ಎಲ್ಲರಿಗೂ ಇಂತಹ ಧರ್ಮ ಪ್ರೇರಣೆ ನಿರಂತರವಾಗಿ ಮಾಡಲಿ. ಎಲ್ಲರೂ ಧರ್ಮಾತ್ಮರಾಗಿ ಬದುಕಾಗಲಿ. ನಮ್ಮ ಹಿಂದೂ ಧರ್ಮಕ್ಕಿಂತ ದೊಡ್ಡ ಧರ್ಮವೇ ಇಲ್ಲ. ಅಷ್ಟು ಪರಸ್ಪರ ಎಲ್ಲರನ್ನು ಪ್ರೀತಿ ಮಾಡತಕ್ಕಂತಹ ಧರ್ಮ ಅಂತ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ. ಅಂತಹ ಧರ್ಮ ಅದು ಒಳ್ಳೆ ರೀತಿಯಲ್ಲಿ ಬೆಳಗಲಿ ಅಂತ ಹೇಗೆ ಅಗ್ನಿ ಪ್ರಜ್ವಲನೆ ಆಗಿ ಕತ್ತಲನ್ನೆಲ್ಲ ದೂರ ಮಾಡುವುದು, ಅದೇ ರೀತಿ ಬೆಳಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಜಗದಂಬ ಅರ್ಪಣ. ಅತ್ಯಂತ ಭಾವನಾತ್ಮಕವಾಗಿ ನೋಡಿದಂತಹ ಪೂಜ್ಯ ಅನಂತ ಪದ್ಮನಾಭ ನಂತರ ಕಟೀಲು ಕ್ಷೇತ್ರದ ಆಸನ ಬೆಂಬಲ, ಈ ಕ್ಷೇತ್ರಕ್ಕೆ ಮಹದಂತ ಬೆಂಬಲ ಅವೆಲ್ಲವೂ ಕೂಡ ಸ್ಪಂದಿಸ್ತಾರೆ. ಈಗ ಅಲ್ಲಿ ನವಗ್ರಹ ಸಾನ್ನಿಧ್ಯದಲ್ಲಿ ಕಲಶಾಭಿಷೇಕ ಉಂಟು. ಕಲಶಾಭಿಷೇಕ ಆದ ನಂತರ ಅದರ ವಿಶೇಷವಾದ ದಾನಗಳೆಲ್ಲ ಕೊಡಲಿಕೊಂಡು ಅದರಾದಂತ ಪ್ರಸಾದ ವಿತರಣೆ ನಡೆಯುತ್ತದೆ. ಗುರುಗಳು ಕೊಡ್ತಾರೆ. ನಾವೆಲ್ಲ ಈಗ ನವಗ್ರಹ ಸಾನ್ನಿಧ್ಯಕ್ಕೆ ಹೋಗುವ. ಎಲ್ರಿಗೂ ಕೂಡ ಮತ್ತೊಮ್ಮೆ ಈಗ ನಕ್ಷತ್ರದ ಮೊದಲೇ ಕಾರ್ಯಕ್ರಮ ಇದೆ. ಕೇವಲ ಅವರಿಗೆ ಹೇಳಬೇಕಾಗಿ ವಿನಂತಿಸುವಂತ ಭೋಜನ ಶಾಲೆಗೆ ಅದರಲ್ಲಿ ಭಾಗವಹಿಸಿದಂತಹ ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು ತಕ್ಷಣ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಈಗ ನಾವೆಲ್ಲ ನಕ್ಷತ್ರದ ಕಡೆಗೆ ಹೇಳೋಣ. ಮಧ್ಯಾಹ್ನ 2:30 ಗಂಟೆಗೆ ಸರಿಯಾಗಿ ಮೂಡಬಿದ್ರೆ ಆಳ್ವಾಸ್ ಸಂಸ್ಥೆ ವತಿಯಿಂದ ಆಳ್ವಾಸ್ ವೈಭವ ಎಂಬ ಸಾಂಸ್ಕೃತಿಕ ವೈಭವ ಎಂಬ ವಿಶೇಷ ಕಾರ್ಯಕ್ರಮ ಇದೆ. ಸಂಜೆ ಹೊತ್ತಲ್ಲಿ ಸೂರ್ಯಾಸ್ತದ ಸಂದರ್ಭದಲ್ಲಿ ನಕ್ಷತ್ರದಲ್ಲಿ ದೀಪೋತ್ಸವದ ಕಾರ್ಯಕ್ರಮಗಳಿರ್ತದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ತಮ್ಮ ರೂಪವಾಗಿ ಸ್ವಾಗತಿಸ್ತಾ ಅದಲ್ಲದೆ ಇವತ್ತು ಸಂಜೆಯ ಸೂರ್ಯಾಸ್ತದ ವೇಳೆಯಲ್ಲಿ ಮುಂದೆ 7 ದಿನಗಳ ಕಾಲ ಕರೆಯುವಂತ ಉದ್ಘಾಟನೆ
ಪುಷ್ಪಾಕ್ಷರ
ഇല്ല, ഞാൻ ആലയപ്പള്ളി. അറിയാം. ഞാൻ മറ്റേ ശ്യാമായിട്ടുണ്ട് മാക്രമോട്ടിൽ. മാക്രമോട്ട ഒളിയക്കാരി. അവരെ ചോദിച്ച് അവൻ്റെ ഉണ്ടായിട്ട് എൻ്റെ ഏട്ടനുണ്ട് ഇപ്പം ഈ ഫിലിമിൻ്റെ ഹരിപ്രസാദ് കല്ലഞ്ചേരി. അത് അച്ഛൻ്റെ മരുമോനാണ് എൻ്റെ. ഇപ്പോൾ സിനിമയിലെ ക്യാമറ. അതെ
ಮುಂದೆ ಚೆನ್ನಾಗಿ ಬೇರೆ ಬೇರೆ ಸರ್ ಏನಿಲ್ಲ ನಮಸ್ಕಾರ ಮಾಡಿ ಒಂದು ನಮಸ್ಕಾರ ಮಾಡಿ ನಮ್ಮ ಬ್ರಹ್ಮದೇವಾಯ ಗೋಬ್ರಾಹ್ಮಣೇವಾಯ ಜಗದಾಕೃಷ್ಣ ಗೋವಿಂದಾಯ ರಾಮಾಯ ನಾವು
ആ അപ്പോൾ നാളെ ഞാൻ 10 മണിക്ക് നാളെ സ്റ്റാർട്ടിങ് 10 മണിക്ക് വരും. വിളിച്ചേട്ടല്ലേ നാളെ 10 മണിക്ക് സ്റ്റാർട്ടിങ് വരും. നാളെ രാത്രിയാവും അല്ലേ എന്തായാലും ടൈം പറഞ്ഞാൽ ഹലോ ഊണ് കഴിച്ചാ? ഹലോ ആ ഊണ് കഴിച്ചാ? ഭക്ഷണം കഴിച്ചാ? ഞാൻ ദൂരേക്ക് ഉപ്പളക്കൽ ഏശാപ്പുറം ഒരു ആശ്രമത്തിൽ അവിടെ യാഗം നടക്കുന്നത് എന്തെന്നാണ് ദേവലോകം തന്നെ കണ്ടാൽ മതിയല്ല. ഞാനിപ്പോൾ യാഗശാലയിലായിട്ട് ഭക്ഷണം കഴിച്ചിട്ടായിട്ട് ഇരിക്കുന്നു. ഇന്ന് രാവിലെ വിട്ടാ നിന്റെ എത്രയോട് വയ്യാലും ചോദിച്ചു. അപ്പോൾ ഉപ്പള ടൗണിൽ നിന്ന് അടുത്ത് ഞാൻ ഓട്ടോറിക്ഷയ്ക്ക് പറ്റി അവർ 30 രൂപ കാണിച്ചത് നടക്കേണ്ടത് ദൂരമില്ല. എന്ത് ആ
നല്ല കാണേണ്ട സ്ഥലം തന്നെ. അറിയുന്ന ആളെ ആരും കാണുന്നില്ല. ഉണ്ടാവുമായിരിക്കും. അനവധിയില്ല, 10,000-കണക്കിന് ആളുണ്ട്. ഞാൻ കുറച്ച് കഴിഞ്ഞാലും വിടും. രാത്രി വീട്ടിലെത്തുന്ന വിധത്തിൽ കുഞ്ഞാവാറുന്ന വണ്ടിയെടുത്ത് ഇറങ്ങിയെന്ന് ഇല്ലപ്പ. അത് 4 മണിക്കല്ല. എൻ്റെ അമ്മ വൈകുന്നേരമില്ലേ അല്ലേ? ആ എന്നാ ശരി. അരിയൊന്നും വീട്ടിൽ ചോറ് വയ്ക്കുന്നു. ആ ഇന്നലെ ജന്മനക്ഷത്രത്തിനാണ്. രാവിലെ ഗണപതി നമ്മളെ കഴിച്ചിട്ട് വന്നി. ഇന്ന് രാവിലെ അതാണ് അന്ന ഡേറ്റല്ലേ വന്നത്. ഇന്നാ നക്ഷത്രം. ശരിയാന്നാലേ ശരി. നീ വീട്ടിലായില്ലേ?
അല്ല നിന്റെ അമ്മേനെ വിളിച്ചിട്ട് കിട്ടുന്നില്ല. എവിടെ പോയി നീ? ആ ഞാൻ വെറുതെ വിളിച്ചേ. ഞാൻ കാസർഗോഡ് പിന്നെ ഉപ്പുള്ളവർ അമ്പലത്തിലായിരിക്കും ഒരു യാഗം നടക്കുന്ന. ഇല്ല വരുന്നില്ല. അപ്പോൾ ഞാൻ അവിടുന്ന് മംഗലാപുരം ഒരാൾ നമ്മളൊരു നാട്ടിലെ ഒരാൾ മറ്റേ ഈ ആസ്പത്രിയിലായിരുന്നു. നമുക്ക് ആ പ്രശ്നം ഫാദറും ഉണ്ടായിരുന്നു. അപ്പോൾ അത് ഏടെ ഇറങ്ങേണ്ടി ജയിക്കാൻ വേണ്ടി പോകുന്നുണ്ടെങ്കിൽ എനിക്കറിയാം. ആ പോകണമെങ്കിൽ KSRTC ഒരു ഏടെ ഇറങ്ങേണ്ടി അറിയാം. കുറേ ഓട്ടത്തിൽ പോകണം. നിൻ്റെ അമ്മക്കറിയാം. സാറിന് അതിൻ്റെ അമ്മേനെ ഞാൻ ഒരിക്കലും കൂടെ വിളിക്കാം. ഇല്ല എൻ്റെ അല്ല നമ്മളെ സുഹൃത്ത് കേട്ടാ അഡ്വക്കേറ്റ്. അപ്പോൾ ഇഷ്ടം വരെ വന്നുകൊണ്ട് അങ്ങോട്ട് പോകാൻ വേണ്ടി അമ്മ കുറേ പ്രാവശ്യം പോയില്ല. അമ്മ തൊണ്ട ഓപ്പറേഷൻ ചെയ്തതിനാടല്ലേ ഏനപ്പയ്യാണ്. ഓ അത് ശരി. ശരി അത് ഞാൻ അറിയില്ല. ഓക്കെ അതാണ്. അപ്പോൾ അതിനെ തെറ്റിപ്പോയി. ഓ അത് ശരി. ഇത് ഭയങ്കര സ്ഥലം കിട്ടാം. ഞങ്ങൾക്ക് ഇല്ല അമ്പലം യാഗം നടക്കണ്ട. ഉപ്പളയിൽ കുറച്ച് ഉള്ളോട്ട് പോകണം. ഓട്ടോസൊക്കെ ഞാൻ 30 റുപ്യ. ഓട്ടോസൊക്കെ 30 റുപ്യ. ഒടിയൂരല്ല, വേറെ സ്ഥലമുണ്ട്. നിത്യാന്താസം ഉപ്പയുടെ പിന്നെ യാഗം നടക്കുന്നത്. ഞാൻ ഇപ്പോൾ ആടേല് ഭക്ഷണം കഴിച്ചിട്ടായിട്ട് ഇരിക്കുന്നു. ഭയങ്കര സംഭവം. എടാ വീട്ടിലെടുക്കന്നെ. ശരിയാന്നാലേ ശരി. ഇന്ന് പയ്യന്നൂർ പൊറോട്ട തരൂര് ഇല്ല. അപ്പം ഇവിടെ പയ്യന്നൂർ ഇന്നാണ്. ഇന്ന് ഉച്ചക്ക് ഇന്ന് വൈകിട്ട് പൂരപ്പുള്ളീൻ്റെ പിറ്റേന്നാണ്. പയ്യന്നൂർ ബാക്കി എല്ലാവരും പൂരത്തിലടിക്കും. ഇന്ന് ഉച്ചയ്ക്ക് ശേഷം ശരിയെന്നാലേ. ഹോസ്പിറ്റലിൽ പോകുന്നത് ബസ് സ്റ്റാൻഡ് ഇറങ്ങി കുറേ പോകുന്നത്. ബസ് സ്റ്റാൻഡിൽ ഇറങ്ങിണ്ടല്ലോ. എത്ര പോകണ്ട ഏടിപ്പോൾ ഇറങ്ങേണ്ട പേര് നമ്മൾ വീട്ടുകാരുണ്ട് അവിടെ. ബസ്സിന് പോയാ എങ്ങനെ വണ്ടിക്ക് പോകാൻ കഴിയില്ല. ബസ്സിനാണ്. ഇപ്പോൾ വണ്ടിയില്ല, ട്രെയിനില്ലേ. ട്രെയിനിൽ പോകാൻ കഴിയില്ല. ഞാൻ ഇപ്പോൾ ബസ്സിനായിരുന്നു. ട്രെയിനിൽ ഞാൻ പയ്യന്നൂർ ടെസ്റ്റ് വന്ന് വരുന്നതാണ്. നമ്മൾ എവിടെ ഇറങ്ങേണ്ടത് വെച്ചാൽ ഇപ്പോൾ ഒരു കാര്യം ചെയ്യും. നിങ്ങൾ KSRTC കയറിക്കോ. ആ കണ്ടക്ടറോട് ചോദിച്ചാൽ മതി. അയാളെ ഇറക്കിയിട്ട് നിങ്ങൾക്ക് പറഞ്ഞാൽ മനസ്സിലാവില്ല. കണ്ടക്ടറിനോട് പറഞ്ഞാൽ മതി. എന്തൊക്കെ വന്നാലേ നമ്മൾ കണ്ടക്ടർ പണിക്കാർ നിങ്ങൾ വിട്ടുവന്നാലേ ലേറ്റാക്കണ്ട. അല്ലേ ഇവിടെ കഴിഞ്ഞില്ലേ? പരിപാടി കഴിഞ്ഞില്ലേ? ഫാമിലി എല്ലാ ദിവസവും അത് ഇവരെ നമ്മളവിടെ വീട് നിർത്തിയാൽ മതി. നമുക്കവിടെ തെരുവിൽ നോട്ടീസ് വരും. ഇതിൻ്റെയാ ഇല്ല. നമ്മളവരെ തെരുവിൽ ഞാൻ വീട്ടിൽ തരില്ല. ഞാൻ ഇരാത്തിയേണ്ടി വരുന്നതാണ്. ഗ്രാമീण നമ്മളെടുക്കാൻ കുറേ ആയിട്ടുണ്ടല്ലോ. ഞാനെടുത്തോ ഞാനാണോട് നമ്മളാടെ വീഡിയോ ചെയ്ത് എടുക്കാൻ പറ്റും. സംഭവം തന്നെ അല്ലേ? ഇടാല്ലേ നിങ്ങൾ വിട്ടോ? അതാണല്ലേ നിങ്ങൾക്ക് തിരിച്ചുവരണ്ടേ? ഒന്ന് വൈദ്യത്തെ ലോക്കൽ മംഗലാപുരത്ത് എത്ര ഇവിടെ കയറിയാ? അതറിയാം. നാലൊക്കെ നിങ്ങൾക്ക് ബസ്സുണ്ട്, ട്രെയിൻ കുറേ ഉണ്ട്. വൈകുന്നേരം 3 ട്രെയിനുണ്ട്. ട്രെയിനിൽ ഇറങ്ങിയാൽ മതിയല്ലോ. ശരിയേ? ശരി.
പറഞ്ഞല്ലേ. ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿ ನಡೆದಂಥ ನವಗ್ರಹ ಪ್ರತಿಷ್ಠೆ ಹಾಗೂ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗದ ಈ ಒಂದು ಶುಭ ಸಂದರ್ಭದಲ್ಲಿ ಯಾಗ ಕಾರ್ಯಕ್ರಮಗಳು ಈಗಾಗಲೇ ಸಂಪನ್ನಗೊಂಡಿದ್ದು ಎಲ್ಲ ಭಕ್ತಾದಿಗಳು ಅನ್ನಛತ್ರದಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ ಮಧ್ಯಾಹ್ನ ಬಳಿಕ 2:30ಕ್ಕೆ ಗಾಯತ್ರಿ ಮಂಟಪದ ವೇದಿಕೆಯಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಒಂದು ಅಪೂರ್ವ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಇಂದು ಮಧ್ಯಾಹ್ನ 2:30ಕ್ಕೆ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಸುಂದರವಾದಂಥ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ಪ್ರಾರ್ಥನೆ. ಅದೇ ರೀತಿ ಇಂದು ಸಾಯಂಕಾಲ ಸೂರ್ಯಾಸ್ತದಿಂದ ಭಜನಾ ಸಪ್ತಾಹದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ದೀಪ ಪ್ರಜ್ವಲನೆಯೊಂದಿಗೆ ಭಜನಾ ಸಪ್ತಾಹ ಪ್ರಾರಂಭವಾಗಲಿದೆ. ಬಳಿಕ ಇಂದು ನವಗ್ರಹ ಪ್ರತಿಷ್ಠೆಗೊಂಡಂಥ ನಕ್ಷತ್ರ ವನದಲ್ಲಿ ದೀಪೋತ್ಸವ ಕಾರ್ಯಕ್ರಮ. ನಕ್ಷತ್ರ ವನದ ವಿಶೇಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಮ್ರ ಪ್ರಾರ್ಥನೆ. ಅನ್ನ ಪ್ರಸಾದ ಸ್ವೀಕರಿಸಿದ ಭಕ್ತಾದಿಗಳು ಆಶ್ರಮದ ಗಾಯತ್ರಿ ಮಂಟಪದ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಬಳಿಕ 2:30ಕ್ಕೆ ನಡೆಯುವ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ನಡೆಯುವಂಥ ಈ ಸುಂದರವಾದಂಥ ಒಂದು ಕಾರ್ಯಕ್ರಮ, ಅಪೂರ್ವವಾದಂಥ ಕಾರ್ಯಕ್ರಮ ಇಂದು ಗಾಯತ್ರಿ ಮಂಟಪದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ವಿನಂತಿ. ಇಂದು ಸಾಯಂಕಾಲ ಸೂರ್ಯಾಸ್ತದ ಸಂದರ್ಭದಲ್ಲಿ ಭಜನಾ ಸಪ್ತಾಹದ ದೀಪ ಪ್ರಜ್ವಲನೆಯೊಂದಿಗೆ ಭಜನಾ ಸಪ್ತಾಹ ಪ್ರಾರಂಭ. ಬಳಿಕ ಇಂದು ಪ್ರತಿಷ್ಠೆಗೊಂಡಂತಹ ನವಗ್ರಹ ಪ್ರತಿಷ್ಠೆಗೊಂಡಂತಹ ನಕ್ಷತ್ರ ವನದಲ್ಲಿ ದೀಪೋತ್ಸವದ ವಿಶೇಷ ಕಾರ್ಯಕ್ರಮ. ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಮ್ರ ಪ್ರಾರ್ಥನೆ.
മണി കഴിച്ചോ? ഭക്ഷണം കഴിച്ചോ? ഞാൻ ഇതവിടെ ക്യാമറ എത്തുന്നുണ്ട്. കഴിച്ചില്ല. നീ കഴിച്ചാ? ആ ശരി. അതെയോ? ഇതുണ്ടല്ലോ അല്ലേ? ഞാൻ കഴിച്ചിട്ടില്ല. ഇവിടെയാണ്. ಭಗವದ್ಭಕ್ತರ ಗಮನಕ್ಕೆ ಅಲ್ಲೊಂದು ಮಾಲೆ ಸರ ಬಿದ್ದು ಸಿಕ್ಕಿರುತ್ತದೆ. ಸಿಕ್ಕಿದಂತ ಭಗವದ್ಭಕ್ತರು ಅದನ್ನು ಅಲ್ಲಿ ಕಾರ್ಯಾಲಯದಲ್ಲಿ ಸೇವಾ ಕೌಂಟರ್ನಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಆ ಮಾಲೆಯನ್ನ ಕಳ್ಕೊಂಡವರು ಕಾರ್ಯಾಲಯದಲ್ಲಿ ತಮ್ಮ ಮಾಹಿತಿಯನ್ನು ನೀಡಿ ಆ ಮಾಲೆಯನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೀವಿ. ಒಂದು ಮಾಲೆ ಸರ ಬಿದ್ದು ಸಿಕ್ಕಿರುತ್ತದೆ. ಆ ಸಿಕ್ಕಿದಂತ ಭಗವದ್ಭಕ್ತರು ಅದನ್ನು ಅಲ್ಲಿ ಕಾರ್ಯಾಲಯದಲ್ಲಿ ಸೇವಾ ಕೌಂಟರ್ ಅಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಆ ಮಾಲೆಯನ್ನ ಕಳೆದುಕೊಂಡವರು ಅದರ ಮಾಹಿತಿಯನ್ನು ನೀಡಿ ಅಲ್ಲಿಂದ ಮಾಲೆಯನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ.
I think